प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಸೊ ಈ ಅಧ್ಯಾಯ ಬಹಳ ವೈಜ್ಞಾನಿಕವಾಗಿದೆ. ನೋಡೋಣ ಎಷ್ಟು ಆಗತ್ತೆ, ಎಷ್ಟು ಪ್ರಯತ್ನ ಮಾಡೋಣ ಅಂತ ಮಾಡ್ಕೊಳ್ಳಿಕ್ಕೆ. ಮೈತ್ರೇಯರು ಮುಂದುವರಿಸಿದರು. ಮತ್ತೆ ವಿಭಜಿಸಲಾಗದ ವಸ್ತು ರೂಪ ನೀಡಲಾಗದ ಭೌತಿಕ ರೂಪದ ಅಂತಿಮ ಕಣವನ್ನು ಅಣು ಎಂದು ಕರೆಯಲಾಗಿದೆ. ಎಲ್ಲ ರೂಪಗಳು ನಾಶವಾದ ಅನಂತರವೂ ಅದು ಅದೃಶ್ಯವಾಗಿದ್ದು ನಿರ್ದಿಷ್ಟ ರೂಪದಲ್ಲೇ ಉಳಿಯುತ್ತದೆ. ಭೌತಿಕ ಶರೀರವು ಅಂತಹ ಅಣುಗಳ ಸಂಯೋಜನೆಯಿಂದಾಗಿದೆ. ಆದರೆ ಸಾಮಾನ್ಯ ಮನುಷ್ಯ ಅದನ್ನು ತಪ್ಪಾಗಿ ತಿಳಿದಿದ್ದಾನೆ. ಓಕೆ, ಸೊ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಮದ್ ಭಾಗವತದಲ್ಲಿರುವ ಅಣುವಿನ ವರ್ಣನೆ ಬಹುಮಟ್ಟಿಗೆ ಆಧುನಿಕ ಅಣುವಿಜ್ಞಾನದಂತೆಯೇ ಇದೆ ಮತ್ತು ಇದು ಕಣಾದನ ಪರಮಾಣುವಾದದಲ್ಲಿ ಮತ್ತಷ್ಟು ವರ್ಣಿಸಲ್ಪಟ್ಟಿದೆ. ಅಂತಿಮ ಅವಿಭಾಜ್ಯ ಕಣವೆಂದು ಅಂಗೀಕೃತವಾಗಿರುವ ಅಣುವಿಂದಲೇ ಜಗತ್ತು ಸಂಯೋಜಿತವಾಗಿದೆ ಎಂದು ಆಧುನಿಕ ವಿಜ್ಞಾನ ಸಹ ಹೇಳುತ್ತದೆ. ಶ್ರೀಮದ್ ಭಾಗವತವು ಅಣುವಿಜ್ಞಾನ ತತ್ವವೂ ಸೇರಿದಂತೆ ಜ್ಞಾನದ ಎಲ್ಲ ವಿವರಗಳನ್ನೊಳಗೊಂಡ ಪೂರ್ಣ ಪಠ್ಯವಾಗಿದೆ. ಅಣುವು ಶಾಶ್ವತ ಕಾಲದ ಬಹುಸೂಕ್ಷ್ಮ ರೂಪ. ಅಣುವು ಶಾಶ್ವತ ಕಾಲದ ಬಹುಸೂಕ್ಷ್ಮ ರೂಪ. ಸೊ ಆಟಮ್ ಥಿಯರಿ ಆಫ್ ಆಟಮಿಕ್ ಥಿಯರಿ ಎಲ್ಲ ಇದೆ. ಸೊ ಇಲ್ಲಿ ಹೇಳ್ತಾರೆ, ನಮ್ಮ ವೈದಿಕ ವಿಜ್ಞಾನದಲ್ಲೂ ಕೂಡ ಇದೆ. ಅದು ಅಣು ಅಂತ ಕರೆಯೋದು ಅಂತ ಹೇಳ್ತಾರೆ. ಅಣು, ಪರಮಾಣು. ಸೊ ಕಣಾಡ ಅಂತ ಇನ್ನೊಬ್ಬ ಅವರು ಫಿಲಾಸಫರ್. ಸೊ ಅವ್ರದ್ದು ಪರಮಾಣುವಾದನೆ ಅಂತ ಇದೆ. ಸೊ 6 ಷಡ್ದರ್ಶನ ಅಂತ ಹೇಳೋದು, 6 kinds of philosophy. ಅದರಲ್ಲಿ ಕಣಾದ ಅವ್ರದ್ದೊಂದು ಫಿಲಾಸಫಿ, ಅವ್ರದ್ದೊಂದು ತತ್ವ ಪರಮಾಣುವಾದ. ಅದರಿಂದ ಭೌತಿಕ ಜಗತ್ತು ಅದರ ಸಂಯೋಜನೆಯಿಂದ ಆಗುತ್ತೆ ಅಂತ. ಬಟ್ ಎನಿವೆ, ಹೇಗೆ ಆದ್ರೂ ಕೂಡ ಅದು ಭಗವಂತನ ನಿರ್ದೇಶನದಿಂದ ಆಗುತ್ತೆ. ಭಗವಂತನ ಈ ಅಧ್ಯಾಯದಲ್ಲಿ ಕಾಲ ಅನ್ನೋದು ಭಗವಂತನ ಇನ್ನೊಂದು ರೂಪ, ಅವನ ಇನ್ನೊಂದು ಅವ್ಯಕ್ತ ರೂಪ ಅಂತ ಹೇಳ್ಬೋದು. ಸೊ ಅದರಿಂದ ಎಲ್ಲವೂ ನಿಯಂತ್ರಿತವಾಗಿದೆ. ಸೊ ಅದರಿಂದ ಆಗುತ್ತೆ. ಸೊ ಕಾಲ ಅನ್ನೋದು ಅದು ಸಮಯ ಮುಗಿಸ್ಕೊಂಡು ಮುಂದೆ ಹೋಗುತ್ತೆ. ಸೊ ಅದು ಎಲ್ಲವನ್ನು ಕೂಡ ಭೌತಿಕ ಜಗತ್ತಿನಲ್ಲಿ ಒಂದು ಸೃಷ್ಟಿ ಸ್ಥಿತಿ ಪ್ರಳಯ, ಸೊ ಅದನ್ನ ಅಂತ್ಯದ ಇದಕ್ಕೆ ಕರೆದುಕೊಂಡು ಹೋಗುತ್ತೆ. ಸೊ ಒಂದು ಲೆಕ್ಕಾಚಾರ ಇದೆ, ಕಾಲಕ್ಕೆ ಲೆಕ್ಕಾಚಾರ ಇದೆ. ಸೊ ನೋಡೋಣ ಎಷ್ಟು ಅರ್ಥ ಆಗುತ್ತೆ ಹೋದಲ್ಲಿ. ಅಣುಗಳು ಪ್ರಕಟಿತ ಜಗತ್ತಿನ ಅಂತಿಮ ಸ್ಥಿತಿ. ಅವು ಬೇರೆ ಬೇರೆ ವಸ್ತುರೂಪ ತಾಳದೆ ತಮ್ಮದೇ ನಿಜ ರೂಪದಲ್ಲಿರುವಾಗ ಅವುಗಳನ್ನು ಅನಂತ ಏಕತೆ ಎಂದು ಕರೆಯಲಾಗಿದೆ. ಭೌತಿಕ ರೂಪಗಳಲ್ಲಿ ಬೇರೆ ಬೇರೆ ವಸ್ತುರೂಪಗಳಿದ್ದರೂ ಸಂಪೂರ್ಣ ಅಭಿವ್ಯಕ್ತಿಯನ್ನು ಅಣುಗಳಿಂದ ನಿರ್ಮಿಸಲಾಗಿದೆ. ಸೊ ಬೇರೆ ಬೇರೆ ಇದಿದೆ, ಆದರೆ ಅಂತಿಮವಾಗಿ ಎಲ್ಲವೂ ಅಣುವಿಂದ ಆಗಿರೋದು ಅಂತ ಹೇಳ್ತಾರೆ. ಸೊ ಹೇಗೆ ಚೇತನಾತ್ಮ ನಾವು ಒಂದು ಆಧ್ಯಾತ್ಮಿಕ ಕಿಡಿ, ಹಾಗೆ ಭೌತಿಕವಾಗಿ ಯೋಚನೆ ಮಾಡುವುದು ಎಲ್ಲವೂ ಭೌತಿಕವಾಗಿ ಅಣುಗಳಿಂದ ಆಗಿದೆ ಅಂತ ಅನ್ಕೊಳ್ಬಹುದು. ಅಣು ಸಂಯೋಜನೆಯ ವಸ್ತುರೂಪದ ಚಲನೆಯ ಅಳತೆಯಿಂದ ಕಾಲವನ್ನು ನಿರ್ಧರಿಸಬಹುದು. ಕಾಲವು ಸರ್ವಶಕ್ತ ದೇವೋತ್ತಮ ಪುರುಷನಾದ ಹರಿಯ ಶಕ್ತಿ. ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳದಿದ್ದರೂ ಭೌತಿಕ ಚಲನವಲನಗಳೆಲ್ಲವನ್ನು ಆತ ನಿಯಂತ್ರಿಸುತ್ತಾನೆ. ಪರಮಾಣು ಕಾಲವನ್ನು ಅದು ಆಕ್ರಮಿಸುವ ಪರಮಾಣು ಸ್ಥಳವನ್ನು ಅನುಸರಿಸಿ ಅಳೆಯಲಾಗುತ್ತದೆ. ಅಪ್ರಕಟಿತ ಸಮಗ್ರ ಅಣುಗಳನ್ನು ಆವರಿಸುವ ಕಾಲವನ್ನು ಮಹಾಕಾಲ ಎಂದು ಕರೆಯಲಾಗಿದೆ. ಸೊ ಇಲ್ಲಿ 2 ಕಾಲವನ್ನು ವಿವರಿಸ್ತಾ ಇದ್ದಾರೆ.
ತುಂಬಾ ಅತಿ ಚಿಕ್ಕವಾದ ಕಾಲ ಅಂದ್ರೆ ಪರಮಾಣು ಕಾಲ. ಅತಿ ದೊಡ್ಡವಾದ ಕಾಲ ಈ ಭೌತಿಕ ಜಗತ್ತಿನಲ್ಲಿ ಅಂದ್ರೆ ಇಲ್ಲಿ ಪರಮೋ ಮಹಾಕಾಲ ಅಂತ ಹೇಳ್ತಾರೆ. ಪರಮೋ ಮಾತ್ರ ದೊಡ್ಡ ಕಾಲ. ಈ ಚಿಕ್ಕದಿಂದ ಆ ದೊಡ್ಡ ಕಾಲ ಇದೆ ಭೌತಿಕ ಜಗತ್ತಿನಲ್ಲಿ. ಕಾಲ ಮತ್ತು ಸ್ಥಳ ಇವೆರಡು ಪರಸ್ಪರ ಸಂಬಂಧಿತ ಪದಗಳು. ಕಾಲವನ್ನು ಅದು ಆಕ್ರಮಿಸುವ ಅಣುಸ್ಥಳದ ರೂಪದಲ್ಲಿ ಅಳೆಯಲಾಗುತ್ತದೆ. ಮಾನಕ ಕಾಲವನ್ನು ಸೂರ್ಯನ ಚಲನೆಯನ್ನು ಆಧರಿಸಿ ಪರಿಗಣನೆ ಮಾಡಲಾಗುತ್ತದೆ. ಸೊ ಮಾನವಕ್ಕೆ ನಾವು ಅದನ್ನ ಅಳತೆ ಮಾಡೋದು ಅಂದ್ರೆ ಅದು ಸೂರ್ಯನ ಚಲನೆಯಿಂದ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಅಣುವನ್ನು ಹಾದು ಹೋಗುವ ಸಮಯವನ್ನು ಅಣುಕಾಲ ಎಂದು ಪರಿಗಣಿಸಲಾಗಿದೆ. ಸೂರ್ಯ ಅಣುವನ್ನು ಹಾದು ಹೋಗುವ ಸಮಯ ಅಣುಕಾಲ ಎಂದು ಪರಿಗಣಿಸಲಾಗಿದೆ. ಎಲ್ಲ ಸಂದರ್ಭದ ಮಹಾಕಾಲವು ದ್ವಂದ್ವವಿಲ್ಲದ ಪ್ರಕಟಿತ ರೂಪದ ಇಡೀ ಅಸ್ತಿತ್ವವನ್ನು ಆವರಿಸುತ್ತದೆ. ಎಲ್ಲ ಗ್ರಹಗಳು ಪರಿಭ್ರಮಣದ ಮೂಲಕ ಸ್ಥಳವನ್ನು ಆಕ್ರಮಿಸುತ್ತಾ ಹೋಗುತ್ತವೆ. ಆ ಸ್ಥಳವನ್ನು ಅಣುಗಳ ರೂಪದಲ್ಲಿ ಪರಿಗಣಿಸಲಾಗುತ್ತದೆ. ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ನಿರ್ದಿಷ್ಟ ಕಕ್ಷೆ ಇದ್ದು ಅದನ್ನು ಅದು ವ್ಯತ್ಯಾಸಗೊಳಿಸದೆ ಪರಿಕ್ರಮಿಸಿರುತ್ತದೆ. ಅದೇ ರೀತಿ ಸೂರ್ಯನಿಗೂ ತನ್ನದೇ ಆದ ಕಕ್ಷೆ ಇದೆ. ಸೃಷ್ಟಿ, ಸ್ಥಿತಿ ಮತ್ತು ಲಯದ ಕಾಲದ ಪರಿಗಣನೆಯು ಸೃಷ್ಟಿಯ ಅಂತ್ಯದವರೆಗೂ ಅದೇ ರೀತಿ ಸೂರ್ಯನಿಗೂ ತನ್ನದೇ ಆದ ಕಕ್ಷೆ ಇದೆ. ಸೃಷ್ಟಿ, ಸ್ಥಿತಿ ಮತ್ತು ಲಯದ ಕಾಲದ ಪರಿಗಣನೆಯು ಸೃಷ್ಟಿ ಅಂತ್ಯದವರೆಗೆ ನಡೆಯುವ ಸಮಗ್ರ ಗ್ರಹಮಂಡಲದ ಪರಿಕ್ರಮಣವನ್ನವಲಂಬಿಸಿ ನಿರ್ಧಾರವಾಗುತ್ತದೆ. ಇದನ್ನು ಪರಮಕಾಲವೆಂದು ಕರೆಯಲಾಗಿದೆ. ಪರಮಕಾಲ ಅಂದ್ರೆ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಕಾಲದ ಪರಿಗಣನೆಯು ಸೃಷ್ಟಿ ಅಂತ್ಯದವರೆಗೂ ನಡೆಯುವ ಸಮಗ್ರ ಗ್ರಹಮಂಡಲದ ಪರಿಕ್ರಮಣವನ್ನವಲಂಬಿಸಿ ನಿರ್ಧಾರವಾಗುತ್ತದೆ. ಇದರ ಬಿಟ್ಟು ಮಹಾಕಾಲದ ಬಿಟ್ಟು ಕೂಡ ಮಹಾವಿಷ್ಣು ಅವರ ಕಾಲವನ್ನು ಕೂಡ ವಿವರಣೆ ಇದೆ ಮುಂದೆ. ಒಟ್ಟು ಕಾಲದ ವಿಭಜನೆಯನ್ನು ಹೀಗೆ ಮಾಡಲಾಗಿದೆ. 2 ಅಣುಗಳು ಸೇರಿ ಒಂದು ಅಣುದ್ವಯವಾಗುತ್ತದೆ ಹಾಗೂ 3 ಅಣುದ್ವಯಗಳು ಸೇರಿ ಒಂದು 6 ಅಣುಗಳ ಗುಚ್ಛ ತ್ರಸರೇಣುವಾಗುತ್ತದೆ. ಈ ತ್ರಸರೇಣು ಕಿಟಕಿಯ ಪರದೆಯ ರಂಧ್ರಗಳ ಮೂಲಕ ಪ್ರವೇಶಿಸಿ ಸೂರ್ಯನ ಬೆಳಕಿನಲ್ಲಿ ಕಾಣಿಸುತ್ತದೆ. ಈ ತ್ರಸರೇಣು ಆಕಾಶದ ಕಡೆಗೆ ಚಲಿಸುವುದನ್ನು ಸ್ಪಷ್ಟವಾಗಿ ಕಾಣಬಹುದು. ಸೊ ಇಲ್ಲಿ ಹೇಳ್ತಾ ಇದ್ರೆ ಅಣು ನಮ್ಗೆ ಕಾಣದೇ ಇರ್ಬೋದು, ಅಣುದ್ವಯ ಕಾಣದೇ ಇರ್ಬೋದು, ಆದರೆ ತ್ರಸರೇಣು ನೋಡ್ಬೋದು ಅಂತ ಹೇಳ್ತಾರೆ. ತ್ರಸರೇಣು ಕಿಟಕಿಯ ಪರದೆಯ ರಂಧ್ರಗಳ ಮೂಲಕ ಪ್ರವೇಶಿಸಿ ಸೂರ್ಯನ ಬೆಳಕಿನಲ್ಲಿ ಕಾಣಿಸುತ್ತದೆ. ಚಿಕ್ಕ ಚಿಕ್ಕ ಇದು ಕಾಣಿಸುತ್ತೆ. ಸೊ ಅದು ತ್ರಸರೇಣು ಅಂತ ಹೇಳ್ತಾ ಇದ್ದಾರೆ. ಈ ತ್ರಸರೇಣು ಆಕಾಶದ ಕಡೆಗೆ ಚಲಿಸುವುದನ್ನು ಸ್ಪಷ್ಟವಾಗಿ ಕಾಣಬಹುದು. ಅಣುವು ಅಗೋಚರ ಕಣವೆಂದು ವರ್ಣಿತವಾಗಿದೆ. ಆದರೆ ಅಂತಹ 6 ಅಣುಗಳು ಒಂದುಗೂಡಿದಾಗ ಅದನ್ನು ತ್ರಸರೇಣು ಎಂದು ಕರೆಯಲಾಗಿದೆ. ಇದು ಕಿಟಕಿಯ ಪರದೆಯ ರಂಧ್ರಗಳ ಮೂಲಕ ಹಾದು ಹೋಗಿ ಸೂರ್ಯನ ಬೆಳಕಿನಲ್ಲಿ ಕಾಣಿಸುತ್ತದೆ. 3 ತ್ರಸರೇಣುಗಳು ಒಂದಾಗಲು ಬೇಕಾಗುವ ಕಾಲಾವಧಿಯನ್ನು ತ್ರುಟಿ ಎಂದು ಕರೆಯಲಾಗಿದೆ. ಅಂತಹ 100 ತ್ರುಟಿಗಳು ಸೇರಿ ಒಂದು ವೇದವಾಗುತ್ತದೆ. 3 ವೇದಗಳು ಸೇರಿ ಒಂದು ಲವವಾಗುತ್ತದೆ. ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ. ಲವ ಅಂತ ಅದೊಂದು ಸಮಯ. ಸೊ ಇಲ್ಲಿ ಹೇಳ್ತಾ ಇದ್ರೆ 1 ಸೆಕೆಂಡ್ ಅನ್ನು 1687.5 ಭಾಗಗಳಾಗಿ ವಿಭಜಿಸಿ ಆ ಪ್ರತಿಯೊಂದು ಕಾಲಾವಧಿಯನ್ನು ತ್ರುಟಿ ಎಂದು ಪರಿಗಣಿಸಲಾಗಿದೆ. ಅದು 18 ಅಣುಕಣಗಳು ಸಂಯೋಜನೆಗೊಳ್ಳಲು ಹಿಡಿಯುವ ಕಾಲವಾಗಿರುತ್ತದೆ. ಬೇರೆ ಬೇರೆ ವಸ್ತು ರೂಪಗಳಲ್ಲಿ ಆಗುವ ಇಂತಹ ಅಣು ಸಂಯೋಜನೆಗಳು ಭೌತಿಕ ಕಾಲಗಣನೆಯನ್ನು ಸೃಷ್ಟಿಸುತ್ತವೆ. ಬೇರೆ ಬೇರೆ ಕಾಲಾವಧಿಗಳ ಪರಿಗಣನೆಗೆ ಸೂರ್ಯನೇ ಕೇಂದ್ರ ಬಿಂದುವಾಗಿರುತ್ತೆ. ಮತ್ತೆ ಇಲ್ಲಿ ಹೇಳ್ತಾ ಇರೋದು ನಮ್ಗೆ ಸೂರ್ಯ ಮೇಯ್ನು. ಯಾವ ನಮ್ಗೆ ಕಾಲದ ಲೆಕ್ಕಾಚಾರ ಇದು ಸೂರ್ಯನೇ ಮುಖ್ಯ. ಸೂರ್ಯದ ಚಲನೆಯಿಂದ ಇದರಿಂದ ಅದರ ಗಣನೆ ಆಗುತ್ತೆ ಅಂತ ಹೇಳ್ತಾರೆ. ಬೇರೆ ಬೇರೆ ಕಾಲಾವಧಿಗಳ ಪರಿಗಣನೆಗೆ ಸೂರ್ಯನೇ ಕೇಂದ್ರ ಬಿಂದುವಾಗಿರುತ್ತೆ. 3 ಲವಗಳ ಕಾಲಾವಧಿಯು 1 ನಿಮಿಷಕ್ಕೆ ಸಮನಾದುದು. 3 ನಿಮಿಷಗಳು ಸೇರಿದರೆ 1 ಕ್ಷಣವಾಗುತ್ತದೆ. ಅಂತಹ 5 ಕ್ಷಣಗಳು ಸೇರಿ 1 ಕಾಷ್ಟವಾಗುತ್ತದೆ. 15 ಕಾಷ್ಟಗಳು ಸೇರಿ 1 ಲಘುವಾಗುತ್ತದೆ. ಲೆಕ್ಕಾಚಾರದಿಂದ 1 ಲಘು 2 ನಿಮಿಷಗಳಿಗೆ ಸಮಾನವೆಂದು ಕಂಡಿದೆ. ಈ ತಿಳುವಳಿಕೆಯ ಆಧಾರದ ಮೇಲೆ ವೇದಜ್ಞಾನದ ಅಣುಕಾಲ ಪರಿಗಣನೆಯನ್ನು ಸಮಕಾಲೀನ ಕಾಲಕ್ಕೆ ಹೊಂದಿಸಿ ಪರಿವರ್ತಿಸಿಕೊಳ್ಳಬಹುದು. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು
ಸೇನಿವೆ ಪ್ರಭುಪಾದರು ಒಂದು ಭಾವಾರ್ಥ ಕೊಡ್ತಾ ಇದ್ದಾರೆ, ಅದರ ಲೆಕ್ಕಾಚಾರ ಕೊಡ್ತಾರೆ. ಇವಾಗ 14ನೇ ಭಾವಾರ್ಥ ಅದನ್ನು ನೋಡೋಣ. 15 ಲಘುಗಳು ಸೇರಿ ಒಂದು ನಾಡಿಕವಾಗುತ್ತದೆ, ಅದನ್ನು ದಂಡವೆಂದು ಕರೆಯಲಾಗಿದೆ. 2 ದಂಡಗಳು ಸೇರಿ ಒಂದು ಮುಹೂರ್ತವಾಗುತ್ತದೆ. 6 ಅಥವಾ 7 ದಂಡಗಳು ಮಾನವ ಲೆಕ್ಕಾಚಾರದ ಪ್ರಕಾರ ಒಂದು ಹಗಲು ಅಥವಾ ಒಂದು ರಾತ್ರಿ 4ನೇ ಒಂದು ಭಾಗವಾಗಿರುತ್ತವೆ. ಒಂದು ನಾಡಿಕ ಅಥವಾ ಒಂದು ದಂಡದ ಅಳತೆಯ ಪಾತ್ರೆಯನ್ನು 6 ಫಲತೂಕದ 14 ಔನ್ಸ್ ತಾಮ್ರದ ಪಾತ್ರೆಯಿಂದ ತಯಾರಿಸಬಹುದು. ಅದರಲ್ಲಿ 4 ಬೆರಳುದ್ದದ ಮತ್ತು 4 ಮಾಷ ತೂಕದ ಚಿನ್ನದ ಸೂಜಿಯಿಂದ ರಂಧ್ರ ಕೊರೆಯಲಾಗುತ್ತದೆ. ಆ ಪಾತ್ರೆಯನ್ನು ನೀರಿನಲ್ಲಿರಿಸಿದಾಗ ಪಾತ್ರೆಯೊಳಗೆ ನೀರು ತುಂಬಿ ಉಕ್ಕಿ ಹರಿಯುವಷ್ಟು ಕಾಲವನ್ನು ಒಂದು ದಂಡವೆಂದು ಕರೆಯಲಾಗಿದೆ. ಯಾರಾದ್ರೂ ಓದಿ ಭಾವಾರ್ಥ. ಹರೇ ಕೃಷ್ಣ ಪ್ರಭುಜಿ, ಓದ್ತೇನೆ. ಓದಿ ಮಾತಾಡಿ. ಭಾವಾರ್ಥ: 4 ಮಾಸಗಳ ತೂಕಕ್ಕೆ ಹೆಚ್ಚಿರದ ಮತ್ತು 4 ಬೆರಳುಗಳ ಉದ್ದಕ್ಕಿಂತ ಜಾಸ್ತಿ ಇರದ ಚಿನ್ನದ ಸೂಜಿಯಿಂದ ತಾಮ್ರದ ಪಾತ್ರೆಯಲ್ಲಿ ರಂಧ್ರವನ್ನು ಕೊರೆಯಬೇಕೆಂದು ಇಲ್ಲಿ ಸೂಚಿಸಿದೆ. ಇದು ರಂಧ್ರದ ವ್ಯಾಸವನ್ನು ನಿಯಂತ್ರಿಸುತ್ತದೆ. ಪಾತ್ರೆಯನ್ನು ನೀರಿನಲ್ಲಿ ಮುಳುಗಿಸಿದಾಗ ನೀರು ಹೊರಚೆಲ್ಲುವಷ್ಟು ಕಾಲವನ್ನು ದಂಡವೆಂದು ಕರೆಯಲಾಗಿದೆ. ಇದು ಕಾಲವನ್ನು ಲೋಟದಲ್ಲಿ ಮರಳನ್ನಿಟ್ಟು ಅಳೆಯುವಂತೆ ದಂಡದ ಕಾಲಾವಧಿಯನ್ನು ಅಳೆಯುವ ಮತ್ತೊಂದು ವಿಧಾನ. ವೈದಿಕ ನಾಗರಿಕತೆಯ ಕಾಲದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಉನ್ನತ ಗಣಿತಶಾಸ್ತ್ರದ ತಿಳುವಳಿಕೆಗೆ ಕೊರತೆ ಇರಲಿಲ್ಲವೆಂಬುದನ್ನು ಇದು ಸೂಚಿಸುತ್ತದೆ. ಅಳತೆಗಳನ್ನು ಸಾಧ್ಯವಾದಷ್ಟು ಸರಳವಾದ ರೀತಿಯಲ್ಲಿ ಅನೇಕ ವಿಧಗಳಲ್ಲಿ ಲೆಕ್ಕಾಚಾರ ಮಾಡಲಾಗುತ್ತಿತ್ತು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇದೆಲ್ಲ ಇದೆ, ಬೇರೆ ಬೇರೆ ಇದೆ ವೇದಗಳ ಭಾಗ. ಅಲ್ಲಿ ಈ ತರ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಉನ್ನತ ಗಣಿತಶಾಸ್ತ್ರ ಎಲ್ಲವೂ ಇದೆ. ಏನಿವೆ ಭಾಗವತದಲ್ಲಿ ಅದರ ಸುಮ್ಮನೆ ನಮ್ಗೊಂದು ಇದು ಕೊಡ್ತಾ ಇದ್ದಾರೆ, ಅದರ ಒಂದು ಸಾರವನ್ನು, ಇಲ್ಲ ಅದೊಂದು ತುದಿಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಬೇರೆ ಬೇರೆ ಭಾಗಗಳಿದೆ ಬೇರೆ ಬೇರೆ ವೇದಶಾಸ್ತ್ರದಲ್ಲಿ, ಅದರಲ್ಲಿ ಡೀಟೇಲ್ಸ್. ಆದ್ರೆ ಈಗ ಎಷ್ಟು ಲಭ್ಯವಿದೆ ಗೊತ್ತಿಲ್ಲ ನಂಗೆ. ಆದರೆ ವೈದಿಕ ನಾಗರಿಕರ ಕಾಲ ಇವೆಲ್ಲ ಇತ್ತು, ಇದು ಇಲ್ಲ. ಈಗಲೇ ನಾವು 20ನೇ ಶತಮಾನ, 19ನೇ ಶತಮಾನ, 21ನೇ ಶತಮಾನದಲ್ಲೇ ನಾವ್ ಇದೆಲ್ಲ ಕಂಡುಹಿಡಿದಿರೋದು. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಉನ್ನತ ಗಣಿತಶಾಸ್ತ್ರ ಇಲ್ಲ, ಇದು ಅಲ್ಲ. ಇದು ಹಿಂದೆಯಿಂದಲೂ ಕೂಡ ಇದೆ, ಶಾಸ್ತ್ರಗಳಿವೆ. ಅಳತೆಗಳನ್ನು ಸಾಧ್ಯವಾದಷ್ಟು ಸರಳವಾದ ರೀತಿಯಲ್ಲಿ ಅನೇಕ ವಿಧಗಳಲ್ಲಿ ಲೆಕ್ಕಾಚಾರ ಮಾಡಲಾಗುತ್ತಿತ್ತು. ನಾಲ್ಕು ಪ್ರಹರಗಳಿವೆ ಎಂದು ಪರಿಗಣಿತವಾಗಿವೆ. ಇವುಗಳನ್ನು ಯಾಮಗಳೆಂದು ಕರೆಯಲಾಗಿದೆ. ಮಾನವ ಜೀವಿಯ ಹಗಲು ಮತ್ತು ರಾತ್ರಿಗಳಲ್ಲಿ ಇವು 4 ಬರುತ್ತವೆ. ಅದೇ ರೀತಿ 15 ಹಗಲು ರಾತ್ರಿಗಳು ಸೇರಿ ಒಂದು ಪಕ್ಷವಾಗುತ್ತದೆ ಮತ್ತು ಒಂದು ತಿಂಗಳಿನಲ್ಲಿ ಶುಕ್ಲ ಮತ್ತು ಕೃಷ್ಣ ಎಂಬ 2 ಪಕ್ಷಗಳಿವೆ. 2 ಪಕ್ಷಗಳು ಕೂಡಿ ಒಂದು ತಿಂಗಳಾಗುತ್ತವೆ. ಪಿತೃಲೋಕದವರೆಗೆ ಇದು ಇಡಿಯಾಗಿ ಒಂದು ಹಗಲು ಮತ್ತು ರಾತ್ರಿಗೆ ಸಮ. ಸೊ ಇಲ್ಲಿ ಬರ್ತಾ ಇದೆ, ಇಲ್ಲಿ ನಮ್ಮ ಭೂಲೋಕದ ಮತ್ತು ಬೇರೆ ಲೋಕಗಳ ಇದು ಹೋಲಿಕೆ. ಪಿತೃಲೋಕದಲ್ಲಿ ಒಂದು ದಿವಸ ಒಂದು ಹಗಲು ನಮ್ಮ 15 ದಿವಸ ಅಂತ ಹೇಳ್ತಾರೆ. ಅವರ ಒಂದು ರಾತ್ರಿ ನಮ್ಮ ಇನ್ನೊಂದು 15 ದಿವಸ, ಅಂದ್ರೆ ನಮ್ಮ ಒಂದು ತಿಂಗಳು ಅವರಿಗೊಂದು ದಿವಸ. ಅಂತಹ 2 ತಿಂಗಳುಗಳು ಸೇರಿ ಒಂದು ಋತು. 6 ತಿಂಗಳುಗಳು ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುವ ಒಂದು ಪೂರ್ಣ ಪರಿಕ್ರಮಣವಾಗುತ್ತದೆ. 2 ಸೌರಗತಿಗಳು ಸೇರಿ ದೇವತೆಗಳ ಒಂದು ಹಗಲು ಮತ್ತು ಒಂದು ರಾತ್ರಿ ಆಗುತ್ತದೆ. ಆ ಹಗಲು ರಾತ್ರಿಗಳು ಸೇರಿ ಮಾನವ ಜೀವಿಯ ಒಂದು ಸಂಪೂರ್ಣ ವರ್ಷವಾಗುತ್ತದೆ. ಮಾನವ ಜೀವಿಗೆ 100 ವರ್ಷಗಳ ಜೀವಿತ ಕಾಲವು ಇರುತ್ತದೆ. ಸೊ 6 ತಿಂಗಳು ದೇವತೆಗಳು ನಮ್ಗೆ ಹಗಲು, ಅವ್ರಿಗೆ ಹಗಲು, ನಮ್ಮ 6 ತಿಂಗಳು ಅವ್ರಿಗೆ ಹಗಲು, ನಮ್ಮ 6 ತಿಂಗಳು ಅವರ ರಾತ್ರಿ. ಸೊ ಅವರ ಒಂದು ದಿವಸ ನಮ್ಮ ಒಂದು ವರ್ಷ. ಬ್ರಹ್ಮಾಂಡದ ಪ್ರಭಾವಿ ನಕ್ಷತ್ರಗಳು, ಗ್ರಹಗಳು, ಜ್ಯೋತಿರ್ನಿಕಾಯಗಳು ಮತ್ತು ಅಣುಗಳು ಎಲ್ಲವೂ ತಮ್ಮ ತಮ್ಮ ಕಕ್ಷೆಯಲ್ಲಿ ಪರಮಪುರುಷನ ನಿರ್ದೇಶನಕ್ಕೆ ಅನುಗುಣವಾಗಿ ಸುತ್ತುತ್ತಿರುತ್ತವೆ. ಪರಮಪುರುಷನು ಶಾಶ್ವತ ಕಾಲವು ಪ್ರತಿನಿಧಿಸುತ್ತವೆ. ಬ್ರಹ್ಮ ಸಂಹಿತೆಯಲ್ಲಿ ಸೂರ್ಯನು ಪರಮಪುರುಷನ ನೇತ್ರವೆಂದು ಹೇಳಿದೆ ಮತ್ತು ಆತ ಯಾವಾಗಲೂ ತನ್ನ ನಿರ್ದಿಷ್ಟ ಕಾಲಕಕ್ಷೆಯಲ್ಲಿ ಪರಿಕ್ರಮಿಸುತ್ತಿರುತ್ತಾನೆ. ಅದೇ ರೀತಿ ಸೂರ್ಯನಿಂದ ಆರಂಭಿಸಿ ಅಣುವಿನವರೆಗೆ ಎಲ್ಲ ವಸ್ತು ರೂಪಗಳು ಕಾಲಚಕ್ರದ ಪ್ರಭಾವಕ್ಕೆ ಅಧೀನವಾಗಿವೆ ಅಥವಾ ನಿರಂತರ ಕಾಲಕಕ್ಷೆಗೆ ಸೇರಿವೆ. ಪ್ರತಿಯೊಂದು ತನ್ನ ಕಕ್ಷೆಯಲ್ಲಿ ಪರಿಭ್ರಮಿಸಲು ಒಂದು ಸಂವತ್ಸರವನ್ನು ತೆಗೆದುಕೊಳ್ಳುತ್ತವೆ.
ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ಜ್ಯೋತಿರ್ನಿಕಾಯಗಳು ಕಕ್ಷೆಗಳಲ್ಲಿ ಬೇರೆ ಬೇರೆ 5 ಹೆಸರುಗಳಿವೆ. ಅವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಸಂವತ್ಸರವನ್ನು ಹೊಂದಿದೆ. ಇದು ಯಾರಾದ್ರೂ ಓದಿ, ಸ್ವಲ್ಪ ನಿಧಾನವಾಗಿ ಓದಿ ನೋಡೋಣ ಭಾವಾರ್ಥ. ಓದಿ ಮಾತಾಜಿ ಯಾರಾದ್ರೂ, ಇಲ್ಲಾದ್ರೆ ನಾನೇ ಓದ್ತೇನೆ. ಭಾವಾರ್ಥ. ನೀವೇ. ಶ್ರೀಮದ್ ಭಾಗವತದ ಮೇಲಿನ ಶ್ಲೋಕಗಳಲ್ಲಿ ವಿವೇಚಿಸಿರುವ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಕಾಲ ಮತ್ತು ಸ್ಥಳಗಳ ವಿಷಯಗಳು ಆಯಾ ವಿಷಯಗಳ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ತುಂಬಾ ಕುತೂಹಲವನ್ನುಂಟು ಮಾಡುವಂತಹವು. ನಮ್ಮ ಮಟ್ಟಿಗೆ ಹೇಳುವುದಾದರೆ ಅವುಗಳನ್ನು ನಾವು ತಾಂತ್ರಿಕ ಪರಿಭಾಷೆಯ ನೆಲೆಯಲ್ಲಿ ಸಮರ್ಥವಾಗಿ ವಿವರಿಸಲಾರೆವು. ಈ ಎಲ್ಲಾ ಒಟ್ಟು ಮಾತುಗಳ ಸಾರಾಂಶವೆಂದರೆ ಜ್ಞಾನದ ವಿವಿಧ ಶಾಖೆಗಳೆಲ್ಲವೂ ಕಾಲದ ನಿಯಂತ್ರಣಕ್ಕೊಳಪಟ್ಟಿವೆ ಮತ್ತು ಅದು ದೇವೋತ್ತಮ ಪರಮಪುರುಷನ ಸ್ವಾಂಶ ಪ್ರತಿನಿಧಿಯಾಗಿದೆ. ಆತನನ್ನು ಬಿಟ್ಟು ಯಾವುದಕ್ಕೂ ಅಸ್ತಿತ್ವವಿಲ್ಲ. ಯಾವುದೇ ವಸ್ತುವಾಗಲಿ ಅದು ನಮ್ಮ ಅಲ್ಪ ತಿಳುವಳಿಕೆಗೆ ಎಷ್ಟೇ ಅದ್ಭುತವಾಗಿ ತೋರಲಿ, ಅದು ಭಗವಂತನ ಮಂತ್ರದಂಡದ ಕಾರ್ಯವಾಗಿರುತ್ತದೆ. ಕಾಲವನ್ನೇ ಗಮನಿಸಿ ಹೇಳುವುದಾದ್ರೆ ಆಧುನಿಕ ಗಡಿಯಾರವನ್ನು ಗಮನದಲ್ಲಿಟ್ಟುಕೊಂಡು ಈ ಕೆಳಗಿನ ಕಾಲಕೋಷ್ಟಕವನ್ನು ಇಲ್ಲಿ ಸೇರಿಸ ಬಯಸುತ್ತೇವೆ. ಒಂದು ತ್ರುಟಿ ಅಂದ್ರೆ 813 ಎಂತ ಎಷ್ಟು ಪ್ರಭುಜಿ ಅದು 16,500 ಭಾಗಗಳು ಮಾಡಿದ್ರೆ 13,500 ಅದರಲ್ಲಿ 8 ಸೆಕೆಂಡ್. ಭಾಗಗಳು, 8 ಭಾಗ 13,500 ಸೆಕೆಂಡ್. 8 ಭಾಗ ಅಂತೆ. ಒಂದು ಲಘು ಅಂದ್ರೆ 2 ನಿಮಿಷಗಳು. ಆಮೇಲೆ ಒಂದು ಕೆಳಗೆ ಹೊತ್ಕೊಂಡು ಹೋಗಿ ಫಸ್ಟ್, ಆಮೇಲೆ ಮೇಲೆ. ಒಂದು ವೇದ ಅಂತ ಹೇಳಿದ್ರೆ 135 ಸೆಕೆಂಡ್. ಆಮೇಲೆ ಒಂದು ಲವ ಅಂದ್ರೆ ಅದ್ರ 8 ಭಾಗ. ಒಂದು ಲವ ಅಂದ್ರೆ 45 ಸೆಕೆಂಡಿನ 8 ಭಾಗ. ಒಂದು ನಿಮಿಷ ಅಂದ್ರೆ 15 1/6 ಆಲ್ಮೋಸ್ಟ್ ಅಂತ ಹೇಳ್ಬೋದು ಲವ. ಒಂದು ನಿಮಿಷ ಅಂದ್ರೆ 15 ಸೆಕೆಂಡ್ ಇದು 8 ಭಾಗ. ಒಂದು ಕ್ಷಣ ಅಂದ್ರೆ 5 ಸೆಕೆಂಡ್ ಇದು 8 ಭಾಗ. ಒಂದು ಕಾಷ್ಟ ಅಂದ್ರೆ 8 ಸೆಕೆಂಡುಗಳು ಅಂತ ಹೇಳ್ತಾರೆ. ಒಂದು ಲಘು ಅಂದ್ರೆ 2 ನಿಮಿಷ. ಒಂದು ದಂಡ ಅಂದ್ರೆ 30 ನಿಮಿಷ. ಒಂದು ಪ್ರಹಾರ ಅಂದ್ರೆ 3 ಗಂಟೆ. ಒಂದು ಹಗಲು ಅಂದ್ರೆ 12 ಗಂಟೆ. ಒಂದು ರಾತ್ರಿ ಅಂದ್ರೆ 12 ಗಂಟೆಗಳು. ಒಂದು ಪಕ್ಷ ಅಂದ್ರೆ 15 ದಿನಗಳು. 2 ಪಕ್ಷಗಳು ಸೇರಿ 1 ತಿಂಗಳು. ಮತ್ತೆ 12 ತಿಂಗಳುಗಳು ಸೇರಿ ಒಂದು ಕ್ಯಾಲೆಂಡರ್ ವರ್ಷ ಅಥವಾ ಸೂರ್ಯನ ಒಂದು ಸಂಪೂರ್ಣ ಪರಿಭ್ರಮಣ. ಮಾನವ ಜೀವಿ 100 ವರ್ಷಗಳು ಬದುಕುತ್ತಾನೆಂದು ಭಾವಿಸಲಾಗಿದೆ. ಇದು ಶಾಶ್ವತವಾದ ಮಾಪನವನ್ನು ನಿಯಂತ್ರಿಸುವ ವಿಧಾನ. ಬ್ರಹ್ಮ ಸಂಹಿತೆಯು 5.52ರಲ್ಲಿ ಈ ನಿಯಂತ್ರಣವನ್ನು ಈ ರೀತಿ ಸ್ಪಷ್ಟಪಡಿಸುತ್ತದೆ. ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣಾಂ ರಾಜಾ ಸಮಸ್ತ ಸುರಮೂರ್ತಿ ರಾಶೇಷ ತೇಜಾಹ ಯಸ್ಯಾಜ್ಞಯಾ ಭ್ರಮತಿ ಸಂಭ್ರತ ಕಾಲ ಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಭಗವಂತನ ನೇತ್ರವೆಂದು ಭಾವಿಸಲಾದ ತನ್ನ ಶಾಶ್ವತ ಕಾಲದ ನಿಶ್ಚಿತ ಕಕ್ಷೆಯಲ್ಲಿಯೇ ಪರಿಭ್ರಮಿಸುವ ಸೂರ್ಯನು ಯಾರ ನಿಯಂತ್ರಣದಲ್ಲಿರುವನೋ ಅಂತಹ ಆದಿಪ್ರಭು ದೇವೋತ್ತಮ ಪರಮಪುರುಷ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಸೂರ್ಯನು ಎಲ್ಲಾ ಗ್ರಹ ಮಂಡಲ ಪದ್ಧತಿಯ ಅಧಿಪತಿ. ಆತ ಶಾಖ ಮತ್ತು ಬೆಳಕಿಗೆ ಸಂಬಂಧಿಸಿದಂತೆ ಅಮಿತ ಶಕ್ತಿ ಹೊಂದಿರುವಂತಹವನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಪಾದರು ಸ್ವಲ್ಪ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ನಮಗೆ ಅರ್ಥ ಮಾಡಿಸ್ಲಿಕ್ಕೆ. ಇಲ್ಲಿ ಎಷ್ಟು ವಿವರಣೆ ಇತ್ತು, ಅಣು, ತ್ರುಟಿ, ಭೇದ, ಲವ, ಇದರದ್ದು ಆಧುನಿಕ ಇದಕ್ಕೆ ಇದು ಕೊಟ್ಟಿದ್ದಾರೆ. ಪ್ರಭುಜಿ ಎರಡು ಪಕ್ಷಗಳು ಸೇರಿ 1 ತಿಂಗಳಿಂದ ಒಂಚೂರು ಅರ್ಥ ಆಗ್ತಾ ಇದೆ. ಅಲ್ಲಿವರೆಗೂ ಏನು ಅರ್ಥ ಎಲ್ಲ ಅಷ್ಟು ಚಿಕ್ಕದಿದೆ ಎಲ್ಲ. ಏನು ಅರ್ಥ ಆಗಲ್ಲ. ಏನಿವೆ ಗಣಿತಶಾಸ್ತ್ರ ಅದರ ತಜ್ಞರು ಅವರು ಇದನ್ನ ಶೋಧಿಸಬಹುದು. ಇದು ನಾವು 25 ಸಲ ಓದ್ಬೇಕೇನು ಪ್ರಭುಜಿ? ಸೆಕೆಂಡುಗಳು. ಎನಿವೆ ಮುಕ್ತ ಪುರುಷರು ಯಾರು ಮೈತ್ರೇಯ, ಸೊ ಹಾಗಾಗಿ ಅವರು ಕೂಡ ಇದೆಲ್ಲ ನೋಡಿ ಇಷ್ಟು ಲೆಕ್ಕಾಚಾರ ಕೂಡ ಹೇಳ್ತಾ ಇದ್ದಾರೆ. ಅವರು ಚಿಕ್ಕ ಕೂಡ ಅವರು ವಿವರಣೆ, ಗಣಿತಶಾಸ್ತ್ರ ಅಂದ್ರೆ ಇದು ಕಾಲದ ಶಾಸ್ತ್ರ, ಅದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಅವ್ರಿಗೆ ಅಂದ್ರೆ ಎಷ್ಟು ಇದೆಲ್ಲ ಒಂದ್ ರೀತಿ ನಮ್ಗೆ ನೋಡಿದ್ರೆ ಯಾಕಪ್ಪ ಇದೆ ಎಲ್ಲ ಭೌತಿಕ ಅನ್ಸುತ್ತೆ ನಮ್ಗೆ, ಆದ್ರೆ ಅವರು ಇದನ್ನು ಕೂಡ ತಿಳ್ಕೊಂಡಿದ್ದಾರೆ.
ಆಧ್ಯಾತ್ಮಿಕ ಅಂದ್ರೆ ಈ ಭೌತಿಕತೆ ಒಂದು ರೀತಿ ಯಾವುದು ಭೌತಿಕವಾದದಿಲ್ಲ. ಭೌತಿಕ ಜಗತ್ತು ಎಲ್ಲವೂ ಕೃಷ್ಣನ ಸೃಷ್ಟಿ, ಎಲ್ಲವೂ ಆಧ್ಯಾತ್ಮಿಕತೆ. ಸೊ ಹಾಗಾಗಿ ಇದನ್ನು ಕೂಡ ಅಷ್ಟು ತೀವ್ರವಾಗಿ ತೀಕ್ಷ್ಣವಾಗಿ ಅವರು ತಿಳ್ಕೊಂಡಿದ್ದಾರೆ. ಆಧ್ಯಾತ್ಮಿಕ ಜ್ಞಾನ ಒಂದು, ಇದು ಒಂದು ರೀತಿ ಭೌತಿಕವಾಗಿದೆ. ಇದು ಲೆಕ್ಕಾಚಾರ ಎಲ್ಲ ನೋಡ್ತಾ ಇದ್ದಾರೆ, ಆದ್ರೂ ಕೂಡ ಅದನ್ನು ಕೂಡ ತಿಳ್ಕೊಂಡಿದ್ದಾರೆ. ಇದನ್ನೇನು ಅವರು ನಿರ್ಲಕ್ಷಿಸಿಲ್ಲ. ಅಲ್ಲಿ ನಾವು ಲವ ಮಾತ್ರ ಸಾಧು ಸಂಘ ಅಂತ ಹೇಳ್ತೇವಲ್ಲ, ಅಲ್ಲಿ ಲವ ಅಂದ್ರೆ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ. ಅದೊಂದು ಗೊತ್ತಾಗುತ್ತಿಲ್ಲ ಎಷ್ಟು. 1/6 35 ಸೆಕೆಂಡಿನ 8 ಭಾಗ ಅಂತೆ, 8ನೇ ಒಂದು ಭಾಗ. ಮತ್ತೆ ಒಂದು ಕ್ಷಣ ಅಂತ ಹೇಳಿದ್ರೆ 5 ಸೆಕೆಂಡ್ಗಳಿಗೆ 5 ಸೆಕೆಂಡ್ 8 ಭಾಗ ಮಾಡ್ಬೇಕು ಒಂದು ಕ್ಷಣ. ಕಾಷ್ಟ ಅಂದ್ರೆ 8 ಸೆಕೆಂಡ್. ಹೇ ವಿದುರನೆ, ಸೂರ್ಯನು ತನ್ನ ಅಪರಿಮಿತ ಶಾಖ ಮತ್ತು ಪ್ರಕಾಶದಿಂದ ಸಕಲ ಜೀವಿಗಳನ್ನು ಸಚೇತನಗೊಳಿಸುತ್ತಾನೆ. ಈ ಭೌತಿಕ ವ್ಯಾಮೋಹದ ಬಂಧನದಿಂದ ಸಕಲ ಜೀವಿಗಳನ್ನು ಬಿಡುಗಡೆ ಮಾಡಲು ಅವರ ಆಯುಷ್ಯನ್ನು ಕುಗ್ಗಿಸುತ್ತಾನೆ ಹಾಗೂ ಸ್ವರ್ಗಾರೋಹಣದ ಪಥವನ್ನು ವಿಸ್ತರಿಸುತ್ತಾನೆ. ಹೀಗೆ ಆತ ಬಹುವೇಗವಾಗಿ ಆಕಾಶದಲ್ಲಿ ಚಲಿಸುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬನು 5 ವರ್ಷಕ್ಕೊಮ್ಮೆ ಸೂರ್ಯನಿಗೆ ಸಕಲ ಪೂಜಾ ದ್ರವ್ಯಗಳಿಂದ ಗೌರವ ಸಲ್ಲಿಸಬೇಕು. ಏನಿವೆ ನಮಗೆ ಇಲ್ಲಿ ಕಾಲದ ಲೆಕ್ಕಾಚಾರ, ಕಾಲದ ಪರಿಗಣನೆ ಬರೋದು ಸೂರ್ಯನಿಂದ, ಸೂರ್ಯನ ಚಲನೆಯಿಂದ ಅಂತ ಮೊದಲೇ ಕೇಳಿದ್ವಿ. ಅದರ ಚಲನೆಯಿಂದ ಎಷ್ಟು ಅಣು ಇದಕ್ಕೆ ಅದು ಚಲನೆ ಆಗುತ್ತೆ, ಅದು ಅಣುಕಾಲ ಅಂತ ಹೇಳಿ. ಸೊ ಮತ್ತೆ ಅಣುಕಾಲದಿಂದ ಮತ್ತೆ ಬೇರೆ ಕಾಲಗಳು ಕೂಡ ಇಲ್ಲಿ ವಿವರಿಸಿರಲಿಲ್ಲ. ಅದು ಒಂದು ಸಂವತ್ಸರವರೆಗೂ ಅಂತ ಹೇಳ್ತಾರೆ. ಪ್ರತಿಯೊಂದು ಇದಕ್ಕೂ ಬೇರೆ ಬೇರೆ ಇದಕ್ಕೆ ಒಂದೊಂದು ಸಂವತ್ಸರ ಅನ್ನೋದು ಬೇರೆ ಆಗುತ್ತೆ, ವರ್ಷ ಅನ್ನೋದು ಬೇರೆ ಆಗುತ್ತೆ, ಸೂರ್ಯನಿಗೆ ಬೇರೆ ಆಗುತ್ತೆ, ಚಂದ್ರನಿಗೆ ಬೇರೆ ಆಗುತ್ತೆ, ಹಾಗೆ ನಕ್ಷತ್ರಗಳಿಗೆ ಬೇರೆ ಆಗುತ್ತೆ, ಲೋಕಗಳಲ್ಲೂ ಕೂಡ ಬೇರೆ ಬೇರೆ ಆಗುತ್ತೆ. ಸೊ ಆ ರೀತಿ ಕೂಡ ವಿವರಣೆ ಕೊಟ್ಟರು. ಈಗ ವಿದುರ ಇದನ್ನು ಕೇಳಿ ವಿದುರ ಕೇಳ್ತಾ ಇದ್ದಾರೆ, ಈಗ ನನಗೆ ಪಿತೃಲೋಕ, ಸ್ವರ್ಗಲೋಕ ಹಾಗೂ ಮಾನವಲೋಕ ನಿವಾಸಿಗಳ ಆಯುಸ್ಸು ತಿಳಿದಿದೆ. ಈಗ ಕಲ್ಪ ವ್ಯಾಪ್ತಿಗೆ ಮೀರಿದ ಮಹಾನ್ ಬುದ್ಧಿವಂತರ ಆಯುಸ್ಸಿನ ಬಗ್ಗೆ ದಯವಿಟ್ಟು ತಿಳಿಸಿ. ಬ್ರಹ್ಮನ ದಿನದ ಕಡೆಯಲ್ಲಿ ನಡೆಯುವ ಜಗತ್ತಿನ ಭಾಗಶಃ ಪ್ರಳಯವು ಎಲ್ಲ ಗ್ರಹಮಂಡಲ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುವುದಿಲ್ಲ. ಶ್ರೇಷ್ಠ ಜ್ಞಾನಿಗಳಾದ ಸನಕ ಮತ್ತು ಭೃಗು ಮಹರ್ಷಿಗಳ ಲೋಕಗಳು ಕಲ್ಪ ಪ್ರಳಯದ ಪರಿಣಾಮಕ್ಕೆ ಒಳಗಾಗುವುದಿಲ್ಲ. ಎಲ್ಲ ಗ್ರಹಗಳು ಬೇರೆ ಬೇರೆ ರೀತಿಯಾಗಿದ್ದು ಪ್ರತಿಯೊಂದು ಬೇರೆ ಬೇರೆ ಕಾಲಚಕ್ರದಿಂದ ನಿಯಂತ್ರಿತವಾಗಿದೆ ಅಥವಾ ನಿರಂತರ ಕಾಲದ ನಿಯಮಕ್ಕೊಳಪಟ್ಟಿವೆ. ಭೂಗ್ರಹದ ಕಾಲವು ಇತರ ಉನ್ನತ ಗ್ರಹಗಳಿಗೆ ಅನ್ವಯಿಸುವುದಿಲ್ಲ. ಆದ್ದರಿಂದ ಇತರ ಗ್ರಹಗಳ ಜೀವಿಗಳ ಆಯುಸ್ಸು ಕುರಿತು ವಿದುರನು ಇಲ್ಲಿ ಕೇಳುತ್ತಿದ್ದಾನೆ. ಭಗವಾನ್ ವೇದ ಕಾಲಸ್ಯ ಗತಿಂ ಭಗವತೋ ನನು ವಿಶ್ವಂ ವಿಚಕ್ಷತೆ ಧೀರ ಯೋಗರಾಧೇನ ಚಕ್ಷುಷ. ಆಧ್ಯಾತ್ಮಿಕ ಶಕ್ತಿ ಸಂಪನ್ನರೇ, ನೀವು ನಿರಂತರ ಕಾಲದ ಚಲನೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ. ಅದು ದೇವೋತ್ತಮ ಪರಮಪುರುಷನ ನಿಯಂತ್ರಕ ರೂಪ. ನೀವು ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯಾದುದರಿಂದ ಯೋಗ ದೃಷ್ಟಿಯ ಶಕ್ತಿಯಿಂದ ನೀವು ಪ್ರತಿಯೊಂದನ್ನು ಕಾಣಬಹುದು. ಶ್ರೀಲ ಪ್ರಭುಪಾದರ ಭಾವಾರ್ಥ. ಯೋಗ ಶಕ್ತಿಯ ಸಿದ್ಧಿಯ ಅತ್ಯುನ್ನತ ಮಟ್ಟವನ್ನು ತಲುಪಿದವರು ಭೂತ, ವರ್ತಮಾನ ಮತ್ತು ಭವಿಷ್ಯದಲ್ಲಿ ಪ್ರತಿಯೊಂದನ್ನು ಕಾಣಬಲ್ಲವರಾಗಿರುತ್ತಾರೆ. ಅವರನ್ನು ತ್ರಿಕಾಲಜ್ಞರೆಂದು ಕರೆಯಲಾಗಿದೆ. ಅದೇ ರೀತಿ ಭಗವಂತನ ಭಕ್ತರು ಅಪೌರುಷ ಧರ್ಮ ಗ್ರಂಥಗಳಲ್ಲಿರುವ ಪ್ರತಿಯೊಂದನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಶ್ರೀಕೃಷ್ಣನ ಭಕ್ತರು ಶ್ರೀಕೃಷ್ಣನ ವಿಜ್ಞಾನವನ್ನು ಮತ್ತು ಭೌತಿಕ ಹಾಗೂ ಆಧ್ಯಾತ್ಮಿಕ ಸೃಷ್ಟಿಯ ಸಂದರ್ಭವನ್ನು ಯಾವುದೇ ಯೋಗ ಸಿದ್ಧಿಗಾಗಿ ಅಥವಾ ಯೋಗ ಶಕ್ತಿಯ ಪರಿಪೂರ್ಣತೆಯಾಗಿ ಇದೇನಿದೆ ಪ್ರಯತ್ನಿಸಬೇಕಾಗಿಲ್ಲ. ಸಿಂಗಿದೆಯಾ? ಓಕೆ. ಎಲ್ಲರ ಹೃದಯ ನೆಲೆಸಿರುವ ಭಗವಂತನ ಅನುಗ್ರಹದಿಂದ ಅವರು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಪಡೆದಿರುತ್ತಾರೆ. ಓಕೆ. ಯಸ್ಮಿನ್ ವಿಜ್ಞಾತೆ ಸರ್ವಮೇವ ವಿಜ್ಞಾತಂ ಭವತಿ, ಇದು ಶಾಸ್ತ್ರದ ಮಾತು. ಸೊ ಆಕ್ಚುಲಿ ಹಾಗೆ ಶುದ್ಧ ಭಕ್ತರು
ಅವರು ಭಗವಂತನನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದ ಅವರು ಎಲ್ಲವನ್ನೂ ಅರ್ಥ ಮಾಡ್ತಾರೆ. ಸೊ ಇಲ್ಲಿ ನೋಡಿದ್ರೆ ಇದೆ ಸಂಪೂರ್ಣ ಯಾವುದೋ ಒಂದು ಭೌತಿಕ ವಿಜ್ಞಾನ ತರ ಅನ್ಸುತ್ತೆ, ಆದ್ರೆ ಇದನ್ನು ಕೂಡ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಕೃಷ್ಣನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾರು ಇಲ್ಲಿ ಮೈತ್ರೇಯರಂತ ಶುದ್ಧ ಭಕ್ತರು. ಸೊ ಹಾಗಾಗಿ ಅವರಿಗೆಲ್ಲವೂ ಗೊತ್ತು. ಯಾಕೆ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನು ಪರಮಾತ್ಮ ಹೃದಯದಲ್ಲಿದ್ದಾನೆ. ಸೊ ಅವನಿಂದ ಅವರಿಗೆ ಎಲ್ಲವೂ ಅವರಿಗೆ ತಿಳಿಯಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈಗ ಮತ್ತೆ ಮೈತ್ರೇಯರು ಮುಂದುವರಿಸ್ತಾರೆ. ಹೇ ವಿದುರನೆ, ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗಗಳೆಂಬ 4 ಯುಗಗಳಿವೆ. ಇವೆಲ್ಲವೂ ಒಟ್ಟು ಸೇರಿದರೆ ದೇವತೆಗಳ 12,000 ವರ್ಷಗಳಿಗೆ ಸಮಾನವಾಗುತ್ತದೆ. ಇನ್ನೊಂದು ಪಾಯಿಂಟ್ ಅಂದ್ರೆ ಹಿಂದೆ ಈ ರೀತಿ ಆಚಾರ್ಯರು ಶುದ್ಧ ಭಕ್ತರು ಅವರೇನು ಶೋಧನೆ ಮಾಡೋ ಅಗತ್ಯ ಇಲ್ಲ. ಇಲ್ಲ ಅಂದ್ರೆ ಇವತ್ತಿನ ಆಧುನಿಕ ಮನುಷ್ಯ ಅಂದ್ರೆ ಶೋಧನೆ ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು, ಏನೋ ಕಂಡುಹಿಡಿಬೇಕು. ಸೊ ಹೇಳ್ತಾರೆ ಇಲ್ಲ. ಸೊ ಭಗವಂತನ ಕೃಪೆಯಿಂದ ಅವರಿಗೆ ಎಲ್ಲವೂ ಕೂಡ ತಿಳಿಯುತ್ತೆ, ಯಾವುದು ಅಗತ್ಯ ಇದೆ ತಿಳಿಯುತ್ತೆ ಅವರಿಗೆ. ಸೊ ಇದು ವಿದುರರು ಪ್ರಶ್ನೆ ಮಾಡಿದ್ದು, ಹಾಗೆ ಮೈತ್ರೇಯರು ವಿವರಣೆ ಕೊಡ್ತಾ ಇದ್ದಾರೆ ಇದೆಲ್ಲ. ಮೈತ್ರೇಯರು ಹೇಳಿದರು, ಓಕೆ, ದೇವತೆಗಳ ವರ್ಷಗಳು ಮಾನವ ಜನಾಂಗದ 360 ವರ್ಷಗಳಿಗೆ ಸಮಾನ ಆಗಿರುತ್ತದೆ. ಹೇ ವಿದುರನೆ, ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗಗಳೆಂಬ 4 ಯುಗಗಳಿವೆ. ಇವೆಲ್ಲವೂ ಒಟ್ಟು ಸೇರಿದರೆ ದೇವತೆಗಳ 12,000 ವರ್ಷಗಳಿಗೆ ಸಮಾನವಾಗುತ್ತದೆ. ಸೊ ಇದರ 12,000 ವರ್ಷ ದೇವತೆಗಳ ವರ್ಷಗಳು ಮಾನವ ಜನಾಂಗದ 360 ವರ್ಷಗಳಿಗೆ ಸಮಾನ ಆಗಿರುತ್ತದೆ. ಸೊ ಆಗ್ಲೇ ಹೇಳಿದ್ರು ಇದು ನಮ್ಮ ಒಂದು ದಿವಸ ಅವರ ಒಂದು ವರ್ಷ ಅಂತ. ಸೊ ಹಾಗೆ ಅವರ ಒಂದು ವರ್ಷ ಹಾಗೆ 360 ವರ್ಷಗಳು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸುವಂತೆ ಸಂಧಿಕಾಲದ ಸಮಯವನ್ನು ಒಳಗೊಂಡು 12,000 ದೇವತೆಗಳ ವರ್ಷಗಳನ್ನು ಯುಗ ಸಂಧ್ಯಾ ಎಂದು ಕರೆಯಲಾಗಿದೆ. ಇದು ಮೇಲೆ ಹೇಳಿದ 4 ಯುಗಗಳ ಮೊತ್ತವಾಗಿದೆ. ಹೀಗೆ ಮೇಲಿನ 4 ಯುಗಗಳ ಒಟ್ಟು ಅವಧಿ 43,20,000 ವರ್ಷಗಳು. ಸತ್ಯಯುಗದ ಕಾಲವು ದೇವತೆಗಳ 4,800 ವರ್ಷಗಳಿಗೆ ಸಮಾನ. ತ್ರೇತಾಯುಗದ ಕಾಲವು ದೇವತೆಗಳ 3,600 ವರ್ಷಗಳ ಸಮಾನ. ದ್ವಾಪರ ಯುಗವು ದೇವತೆಗಳ 2,400 ವರ್ಷಗಳಿಗೆ ಸಮ. ಹಾಗೂ ಕಲಿಯುಗವು ದೇವತೆಗಳ 1,200 ವರ್ಷಗಳಿಗೆ ಸಮ. ಮೇಲೆ ಹೇಳಿದಂತೆ ದೇವತೆಗಳ ವರ್ಷವು ಮಾನವ ಜೀವಿಗಳ 360 ವರ್ಷಗಳಿಗೆ ಸಮನಾಗುವುದು. ಆದ್ದರಿಂದ ಸತ್ಯಯುಗದ ಕಾಲವು 17,28,000 ವರ್ಷಗಳಾಗುತ್ತೆ. ತ್ರೇತಾಯುಗವು 12,96,000 ವರ್ಷಗಳಾಗುತ್ತೆ. ದ್ವಾಪರ ಯುಗವು 8,64,000 ವರ್ಷಗಳಾಗುತ್ತೆ. ಕಲಿಯುಗವು 4,32,000 ವರ್ಷಗಳಾಗುತ್ತೆ. ಮೇಲೆ ಹೇಳಿದಂತೆ ಪ್ರತಿಯೊಂದು ಯುಗಕ್ಕೆ ಮುಂಚಿನ ಮತ್ತು ಅನಂತರದ ಸಂಧಿಕಾಲ ಅವಧಿ ಇವು ಕೆಲವು 100 ವರ್ಷಗಳಾಗಿದ್ದು ಅದನ್ನು ಯುಗ ಸಂಧ್ಯೆಗಳು ಅಥವಾ 2 ಯುಗಗಳ ಕೊಂಡಿಗಳು ಎಂದು ತಜ್ಞ ಖಗೋಳ ಶಾಸ್ತ್ರಜ್ಞರ ಪ್ರಕಾರ ಕರೆಯಲಾಗಿದೆ. ಸೊ ಸತ್ಯ ಮತ್ತೆ ಕಲಿಯುಗ ಅದರ ಮಧ್ಯೆ ಒಂದು ಸಮಯ ಇದೆ, ಮತ್ತೆ ಸತ್ಯ ಮತ್ತೆ ತ್ರೇತ ಮಧ್ಯೆ ಒಂದು ಸಮಯ ಇದೆ, ಮತ್ತೆ ಇದರ ಮಧ್ಯ ಇರೋ ಸಮಯಕ್ಕೆ ಸಂಧ್ಯಾ ಸಮಯ ಅಂತ ಹೇಳ್ತಾ ಇದ್ದಾರೆ. ಅದು ಕೆಲವು 100 ವರ್ಷಗಳ ಕಾಲ ಅಂತ ಹೇಳ್ತಾರೆ. ಈ ಕಾಲಾವಧಿಗಳಲ್ಲಿ ಎಲ್ಲ ರೀತಿಯ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ಸೊ ನಾವು ಕೇಳೋದು ಕೂಡ ಈ ಭಾಗವತವನ್ನು ಕೇಳೋದು ಈ ರೀತಿ ಕಲಿಯುಗದ ಪ್ರಾರಂಭದಲ್ಲಿ ಒಂದು ರೀತಿ ಸಂಧ್ಯಾ ಸಮಯ ಅಂತ ಹೇಳ್ಬೋದು ಏನೋ. ಆಗ ಎಲ್ಲ ನೈಮಿಷಾರಣ್ಯದಲ್ಲಿ ಸೇರಿದ ಋಷಿಮುನಿಗಳು ಅಂತ ಕೇಳ್ತೇವೆ 1000 ವರ್ಷದ ಒಂದು ಯಾಗವನ್ನು ಮಾಡಿದರು ಅಂತ ಕೇಳ್ತೇವೆ. ಹೇ ವಿದುರನೆ, ಸತ್ಯಯುಗದಲ್ಲಿ ಮಾನವ ಜನಾಂಗವು ಧರ್ಮ ತತ್ವಗಳನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸಂಪೂರ್ಣವಾಗಿ ಪಾಲಿಸಿತು. ಆದರೆ ಇತರ ಯುಗಗಳಲ್ಲಿ ಅಧರ್ಮವು ಬೆಳೆಯುತ್ತಾ ಹೋದಂತೆ ಅದಕ್ಕೆ ಸಮ ಪ್ರಮಾಣವಾಗಿ ಧರ್ಮವು ಕ್ರಮೇಣ ಕ್ಷೀಣಿಸುತ್ತಾ ಹೋಯಿತು. ಸತ್ಯಯುಗದಲ್ಲಿ ಧರ್ಮ ತತ್ವಗಳ ಆಚರಣೆಗಳು ಸಂಪೂರ್ಣವಾಗಿ ಬಳಕೆಯಲ್ಲಿದ್ದು ಅನಂತರದ ಯುಗಗಳಲ್ಲಿ ಧರ್ಮ ತತ್ವಗಳ ಒಂದೊಂದು ಭಾಗವು ಕ್ರಮೇಣ ಕ್ಷೀಣಿಸುತ್ತಾ ಬಂದಿತು. ಅಂದರೆ ಪ್ರಸ್ತುತ 1 ಭಾಗ ಧರ್ಮ, 3 ಭಾಗ ಅಧರ್ಮವಿದೆ. ಆದ್ದರಿಂದ ಈ ಯುಗದಲ್ಲಿ ಜನರು ಅಷ್ಟೇನು ಸಂತೋಷವಾಗಿಲ್ಲ. ಸೊ ನಮಗೆ ಕೇಳಿದ್ದೇವೆ ಹಿಂದೆ ಕೂಡ ನಾವು, ಒಂದು 100% ಇರುತ್ತೆ ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ 75%, ದ್ವಾಪರ ಯುಗದಲ್ಲಿ 50%, ಕಲಿಯುಗದಲ್ಲಿ 25%. 25% ಕೊನೆಗೆ 0 ಆಗುತ್ತೆ.
ಆವಾಗ ಮತ್ತೆ ಸತ್ಯಯುಗ ಸ್ಟಾರ್ಟ್ ಆಗುತ್ತೆ. ಭಗವಂತನ ಕಲ್ಕಿಯಾಗಿ ಬಂದು 100% ಮತ್ತೆ ಮಾಡ್ತಾರೆ. 4 ಯುಗಗಳನ್ನು 1000ದಿಂದ ಗುಣಿಸಿದರೆ ಬರುವ ಕಾಲಾವಧಿಯು 3 ಲೋಕಗಳ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಆಚೆಗಿರುವ ಬ್ರಹ್ಮಲೋಕದ ಒಂದು ಹಗಲಿಗೆ ಸಮನಾಗುತ್ತದೆ. ಅದು ಸೃಷ್ಟಿಕರ್ತ ಬ್ರಹ್ಮನು ನಿದ್ದೆ ಹೋಗುವ ಒಂದು ಬ್ರಹ್ಮರಾತ್ರಿಯಾಗಿರುತ್ತದೆ. ಸೊ ಭಗವದ್ಗೀತೆಯಲ್ಲೂ ಕೂಡ ಇದೆ, ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ಇದು. ಸೊ ಅದೇ ಮಾತು ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ತ್ರಿಲೋಕ್ಯ ಯುಗ ಸಹಸ್ರಂ ಬಹಿರಾ ಬ್ರಹ್ಮಣೋ ದಿನಂ. ಸೊ ಭಗವದ್ಗೀತೆ ಭಾಗವತ ಒಂದೇ ಹೇಳುತ್ತೆ, ಬೇರೆ ಬೇರೆ ಹೇಳೋದಿಲ್ಲ. ತಾಮತ್ಯೇವ ನಿಶಾತಾತ ಎನ್ನಿ ಮೀಲತಿ ವಿಶ್ವಸಕ್. ಅಷ್ಟೇ ಸಮಯ ರಾತ್ರಿ ಕೂಡ ಅಂತ ಗೀತೆಯಲ್ಲೂ ಕೃಷ್ಣ ಹೇಳ್ತಾರೆ, ಈ ಶ್ಲೋಕ ಕೂಡ ಭಾಗವತದಲ್ಲಿ ಅದೇ ಹೇಳುತ್ತೆ. ಬ್ರಹ್ಮನು ತನ್ನ ರಾತ್ರಿಯ ಹೊತ್ತಿನಲ್ಲಿ ನಿದ್ದೆ ಹೋದಾಗ ಬ್ರಹ್ಮಲೋಕದ ಕೆಳಗಿನ ಗ್ರಹ ಮಂಡಲಗಳು ಪ್ರಳಯ ಜಲದಲ್ಲಿ ಮುಳುಗಿರುತ್ತವೆ. ಆತನ ನಿದ್ರಾಸ್ಥಿತಿಯಲ್ಲಿ ಬ್ರಹ್ಮನು ಗರ್ಭೋದಕಶಾಹಿ ವಿಷ್ಣುವಿನ ಬಗ್ಗೆ ಕನಸು ಕಾಣುತ್ತಿರುತ್ತಾನೆ ಹಾಗೂ ಪ್ರಳಯದಿಂದ ನಾಶವಾದ ಪ್ರದೇಶದ ಮರು ವಸತಿಗಾಗಿ ಭಗವಂತನಿಂದ ಸೂಚನೆ ಪಡೆದುಕೊಳ್ಳುತ್ತಾನೆ. ನೋಡಿ, ಬ್ರಹ್ಮದೇವರ ನಿದ್ದೆ ನಮ್ಮ ರೀತಿಯ ನಿದ್ದೆ ಇಲ್ಲ. ನಮ್ಮ ರೀತಿಯ ನಿದ್ದೆ ಸಂಪೂರ್ಣ ತಮೋಗುಣದಲ್ಲಿರುತ್ತೆ. ಆದರೆ ಇಲ್ಲಿ ಬ್ರಹ್ಮ ಕೂಡ ತುಂಬಾ ಉನ್ನತ ವ್ಯಕ್ತಿ. ಸೊ ಹಾಗಾಗಿ ತುಂಬಾ ಉನ್ನತ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವ್ರದ್ದು ಜವಾಬ್ದಾರಿಗಳಿದೆ. ಹಾಗೆ ಹೇಳ್ತಾರೆ ಅವರು ಆ ನಿದ್ದೆಯಲ್ಲಿ ಕನಸಿನಲ್ಲಿ ಕೂಡ ಭಗವಂತನ ಬಗ್ಗೆ ಕನಸು ಕಾಣ್ತಾರೆ ಅಂತ. ಬ್ರಹ್ಮನು ಗರ್ಭೋದಕಶಾಹಿ ವಿಷ್ಣುವಿನ ಬಗ್ಗೆ ಕನಸು ಕಾಣುತ್ತಾರೆ. ಮತ್ತೆ ಹಾಗೂ ಪ್ರಳಯದಿಂದ ಹೇಗೆ ಮತ್ತೆ ಸೃಷ್ಟಿ ಮಾಡೋದು ಅದು ಕೂಡ ಅದ್ರ ಬಗ್ಗೆ ಅವರು ಭಗವಂತನಿಂದ ಸೂಚನೆ ಪಡಿತಾರೆ ಅವರ ನಿದ್ದೆ. ಬ್ರಹ್ಮನ ರಾತ್ರಿಯು ಮುಗಿದ ಅನಂತರ ಬ್ರಹ್ಮನ ಹಗಲಿನ ಅವಧಿಯಲ್ಲಿ ಮತ್ತೆ 3 ಲೋಕಗಳ ಸೃಷ್ಟಿಯು ಆರಂಭವಾಗುತ್ತದೆ. ಅವುಗಳು ನಿರಂತರವಾಗಿ 14 ಮನುಗಳ ಅಥವಾ ಮಾನವ ಜನಾಂಗದ ಪಿತೃಗಳ ಜೀವಾವಧಿಯಲ್ಲಿ ಮುಂದುವರಿಯುತ್ತಾ ಹೋಗುತ್ತದೆ. ಇನ್ನೊಂದು, ಪ್ರಳಯ ಅನ್ನೋದು ಕೇವಲ ಬ್ರಹ್ಮನ ದಿವಸದ ಅಂತ್ಯದಲ್ಲಾಗೋದಿಲ್ಲ, ಪ್ರತಿಯೊಬ್ಬ ಮನುವಿನ ಜೀವಿತದ ಕಡೆಯಲ್ಲೂ ಕೂಡ ಸಣ್ಣ ಪ್ರಳಯ ನಡೆಯುತ್ತದೆ. 4 ಯುಗಗಳು ಸೇರಿದಂತೆ 71 ಗುಂಪುಗಳಿಗಿಂತ ಸ್ವಲ್ಪ ಹೆಚ್ಚಿನ ಜೀವಿತಾವಧಿಯನ್ನು ಪ್ರತಿಯೊಬ್ಬ ಮನುವು ಅನುಭವಿಸುತ್ತಾನೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ದಿವಸ ಬ್ರಹ್ಮನ ಇದರಲ್ಲಿ 14 ಮನುಗಳು ಅಂತ. ಸೊ 1000 ಯುಗಗಳಲ್ಲಿ ಅದರಲ್ಲಿ 14 ಗುಣಿಸಿದ್ರೆ 71ಗೆ ಸ್ವಲ್ಪ ಹೆಚ್ಚು ಬರುತ್ತೆ. ಅದ್ರಲ್ಲಿ ಹೇಳ್ತಾ ಇದ್ದಾರೆ 71 ಅಷ್ಟೇ. ಸೊ ಮಧ್ಯ ಸಮಯ ಸಂಧ್ಯಾ ಸಮಯ, ಒಂದು ಮನು ಇನ್ನೊಂದು ಮನುವಿಗೆ ಮಧ್ಯ ಸಮಯ ಅಂತ ಹೇಳ್ಬೋದು. ಸೊ ಸ್ವಲ್ಪ ಅಲ್ಲೂ ಕೂಡ ಪ್ರಳಯ ಆಗುತ್ತೆ ಅಂತ ಕೇಳಿದ್ವಿ ನಾವು. ಅಲ್ಲಿ ಸ್ವಲ್ಪ ಪ್ರಳಯ ಇರುತ್ತೆ ಆ ಸಮಯದಲ್ಲಿ. ಮತ್ತೆ ನೆಕ್ಸ್ಟ್ ಮನು ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಬ್ಬ ಮನುವಿನ ಜೀವಿತಾವಧಿಯು ವಿಷ್ಣು ಪುರಾಣದಲ್ಲಿ ವರ್ಣಿಸಿರುವಂತೆ 4 ಯುಗಗಳ 71 ಗುಂಪುಗಳನ್ನು ಒಳಗೊಂಡಿರುತ್ತದೆ. ಒಬ್ಬ ಮನುವಿನ ಆಯುಷ್ಯವು ದೇವತೆಗಳ ಲೆಕ್ಕಾಚಾರದಂತೆ 8,52,000 ವರ್ಷಗಳು ಅಥವಾ ಮಾನವ ಜೀವಿಯ ಲೆಕ್ಕಾಚಾರದಂತೆ 30 ಮಿಲಿಯನ್ 67 ಇಲ್ಲ 30 ಮಿಲಿಯನ್ ಇದು ಎಷ್ಟಿದು 30 ಕರೋಡ್ 30 ಕ್ರೋರ್ 30 ಕೋಟಿ 30 ಕೋಟಿ 67 ಲಕ್ಷ 20,000 ವರ್ಷಗಳು. 30 ಕೋಟಿ ವರ್ಷಗಳು 30 ಕೋಟಿ 67 ಲಕ್ಷ 20,000. ಪ್ರತಿಯೊಬ್ಬ ಮನುವಿನ ಅಂತ್ಯದ ಅನಂತರ ಕ್ರಮವಾಗಿ ಮತ್ತೊಬ್ಬ ಮನುವು ತನ್ನ ವಂಶಜರೊಂದಿಗೆ ಬರುತ್ತಾನೆ. ಆತ ಬೇರೆ ಬೇರೆ ಗ್ರಹಗಳ ಮೇಲೆ ತನ್ನ ಆಧಿಪತ್ಯ ಸ್ಥಾಪಿಸುತ್ತಾನೆ. ಆದರೆ ಪ್ರಸಿದ್ಧರಾದ ಸಪ್ತರ್ಷಿಗಳು, ಇಂದ್ರನಂತಹ ದೇವತೆಗಳು ಹಾಗೂ ಆತನ ಗಂಧರ್ವ ಅನುಯಾಯಿಗಳು ಮನುವಿನ ಜೊತೆಯೇ ಕಾಣಿಸಿಕೊಳ್ಳುತ್ತಾರೆ. ಸೊ ಇಲ್ಲಿ ಹೇಳ್ತಾ ಇರೋದು, ಸೊ ಹೇಗೆ ಒಬ್ಬರು ಸರ್ಕಾರ ಬಂದಾಗ ಅವರ ಮಿನಿಸ್ಟರ್ ಸಚಿವರು ಬರ್ತಾರೆ, ಸೊ ಆ ರೀತಿಯಲ್ಲಿ ಮನು ಬಂದಾಗ ಅವರ ಸಹಾಯಕರು ಈ ದೇವತೆಗಳು, ಇಂದ್ರನಂತಹ ದೇವತೆಗಳು, ಮತ್ತೆ ಪ್ರಸಿದ್ಧರಾದ ಸಪ್ತರ್ಷಿಗಳು, ಮತ್ತೆ ಆತನ ಗಂಧರ್ವ ಅನುಯಾಯಿಗಳು ಅವರೆಲ್ಲರೂ ಬರ್ತಾರೆ. ಅದೇ ಪ್ರತಿ ಮನುವಲ್ಲೂ ಚೇಂಜ್ ಆಗ್ತದೆ. ಬ್ರಹ್ಮನ ಒಂದು ಹಗಲಿನಲ್ಲಿ 14 ಜನ ಮನುಗಳಿರುತ್ತಾರೆ ಮತ್ತು ಅವರಲ್ಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ವಂಶಜರಿರುತ್ತಾರೆ. ಬ್ರಹ್ಮನ ಹಗಲಿನ ಅವಧಿಯಲ್ಲಿ ನಡೆಯುವ ಸೃಷ್ಟಿಯಲ್ಲಿ 3 ಗ್ರಹ ಮಂಡಲಗಳು ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಪರಿಭ್ರಮಿಸುತ್ತಿರುತ್ತವೆ ಹಾಗೂ ಅಲ್ಲಿನ ನಿವಾಸಿಗಳಾದ ಮಾನವ ಜೀವಿಗಳು, ದೇವತೆಗಳು, ಪಿತೃಗಳು ಹಾಗೂ ಕೆಳವರ್ಗದ ಪ್ರಾಣಿಗಳು ಸೇರಿ ಎಲ್ಲರೂ ಅವರವರ ಕಾಮ್ಯ ಕರ್ಮಗಳಿಗೆ ಅನುಗುಣವಾಗಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಮರೆಯಾಗುತ್ತಾರೆ.
ಪ್ರತಿಯೊಬ್ಬ ಮನುವಿನ ಬದಲಾವಣೆಯಲ್ಲಿಯೂ ದೇವೋತ್ತಮ ಪರಮ ಪುರುಷನು ಮನು ಮತ್ತು ಇತರ ರೂಪಗಳಲ್ಲಿ ತನ್ನ ಅಂತರಂಗ ಶಕ್ತಿಯನ್ನು ಪ್ರಕಟಿಸಿ ಅವತರಿಸುತ್ತಾನೆ. ಹೀಗೆ ಕಂಡುಕೊಂಡ ಶಕ್ತಿಯಿಂದ ಆತ ಜಗತ್ತನ್ನು ಪರಿಪಾಲಿಸುತ್ತಾನೆ. ಹಗಲಿನ ಕೊನೆಯಲ್ಲಿ ತಮೋಗುಣದ ಅತ್ಯಲ್ಪ ಭಾಗದಲ್ಲಿ ಶಕ್ತಿ ಸಂಪನ್ನವಾದ ಅಭಿವ್ಯಕ್ತ ಬ್ರಹ್ಮಾಂಡವು ರಾತ್ರಿಯ ಕತ್ತಲಲ್ಲಿ ಲೀನವಾಗುತ್ತದೆ. ನಿರಂತರ ಕಾಲದ ಪ್ರಭಾವದಿಂದಾಗಿ ಅಸಂಖ್ಯ ಜೀವಿಗಳು ಈ ಪ್ರಳಯದಲ್ಲಿ ಲೀನವಾಗಿ ಪ್ರತಿಯೊಂದು ನಿಶ್ಶಬ್ದವಾಗಿರುತ್ತದೆ. ಯಾರಾದ್ರೂ ಭಾವಾರ್ಥ ಓದಿದ್ರು? ಹರೇ ಕೃಷ್ಣ. ಓದಿ 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 ಓದಿ. ಓದ್ಲಾ? ಭಾವಾರ್ಥ. ಶ್ರೀಲಪ್ರಭುಪಾದರಿಂದ ಶ್ರೀಲಪ್ರಭುಪಾದ್ ಕಿ ಜೈ. ಈ ಶ್ಲೋಕವು ಭೌತಿಕ ತಮೋಗುಣದ ಅತ್ಯಲ್ಪ ಭಾಗವು ಕಾಲದೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುವ ಬ್ರಹ್ಮರಾತ್ರಿಯ ವಿವರಣೆಯಾಗಿರುತ್ತದೆ. 3 ಲೋಕಗಳ ವಿಸರ್ಜನೆಯು ತಮೋಗುಣ ಅವತಾರಿಯಾದ ರುದ್ರನಿಂದ ಉಂಟಾಗುತ್ತದೆ. 3 ಲೋಕಗಳಲ್ಲಿ ಉರಿಯುವ ನಿರಂತರ ಕಾಲಾಗ್ನಿಯಿಂದ ರುದ್ರ ಪ್ರತಿನಿಧಿಸಲ್ಪಡುತ್ತಾನೆ. ಈ 3 ಲೋಕಗಳು ಭೂ, ಭುವಃ ಮತ್ತು ಸುವಹ ಅಂದ್ರೆ ಪಾತಾಳ, ಮೃತ್ಯು ಮತ್ತು ಸ್ವರ್ಗ ಎಂದು ಕರೆಯಲ್ಪಟ್ಟಿವೆ. ಈ ಪ್ರಳಯದಲ್ಲಿ ಅಸಂಖ್ಯ ಜೀವಿಗಳು ಲೀನರಾಗುತ್ತಾರೆ. ಇದು ಪರಬ್ರಹ್ಮವಿನ ಶಕ್ತಿ ಪ್ರದರ್ಶನಕ್ಕೆ ತೆರೆ ಎಳೆದಂತೆ ತೋರಿ ಅನಂತರ ಎಲ್ಲವೂ ಮೌನವಾಗಿ ಬಿಡುತ್ತದೆ. ಬ್ರಹ್ಮನ ರಾತ್ರಿಯು ಉಂಟಾದಾಗ ಎಲ್ಲ 3 ಲೋಕಗಳು ಕಣ್ಮೆರೆಯಾಗಿ ಸೂರ್ಯ ಚಂದ್ರರು ಸಹ ದಿನನಿತ್ಯದ ಸಾಮಾನ್ಯ ರಾತ್ರಿಗಳಲ್ಲಿ ಕಾಣುವಂತೆ ನಿಸ್ತೇಜರಾಗಿ ಕಾಣುತ್ತಾರೆ. 3 ಲೋಕಗಳ ವಲಯದಿಂದ ಸೂರ್ಯಚಂದ್ರರ ತೇಜಸ್ಸು ಮಸುಳಿದಂತೆ ಕಾಣಿಸುತ್ತದೆ. ಆದರೆ ಸೂರ್ಯಚಂದ್ರರೇ ಮರೆಯಾಗಿ ಬಿಡುವುದಿಲ್ಲ. ಅವರು 3 ಲೋಕಗಳಿಗೆ ಆಚೆ ಇರುವ ಜಗತ್ತಿನ ಉಳಿದ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಪ್ರಳಯಕ್ಕೊಳಗಾದ ಪ್ರದೇಶವು ಸೂರ್ಯಕಿರಣ ಹಾಗೂ ಚಂದ್ರಪ್ರಭೆಯಿಂದ ವಂಚಿತವಾಗುತ್ತದೆ. ಕೆಳಗಿನ ಶ್ಲೋಕಗಳಲ್ಲಿ ವರ್ಣಿಸಿರುವಂತೆ ಆ ಪ್ರದೇಶಗಳೆಲ್ಲವೂ ಜಲಾವೃತವಾಗಿದ್ದು ಚಂಡಮಾರುತಗಳಿದ್ದು ಅಂಧಕಾರದಿಂದ ಕೂಡಿರುತ್ತವೆ. ಸೊ ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ ಅಂದ್ರೆ ಸೂರ್ಯ ಚಂದ್ರ ಅವರ ಅಸ್ತಿತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೆ ನಮ್ಮ ಗ್ರಹ ಲೋಕಗಳಿಗೆ ನಮಗೆ ಕಾಣುವುದಿಲ್ಲ, ನಮಗೆ ಅವರ ಇದು ಪ್ರಭೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ವರ್ಣನೆ ಕೊಡ್ತಾ ಇರೋದು ಈ ಭೂರ್ಭುವಸ್ವ ಇದರ ಮೇಲೂ ಕೂಡ ಕೆಲವು ಲೋಕಗಳಿವೆ. ಮಹರ್ಲೋಕ, ಬ್ರಹ್ಮಲೋಕ, ತಪೋಲೋಕ ಅದೆಲ್ಲ. ಸೊ ಆ ಪ್ರದೇಶದ ಜೀವಿಗಳಿದ್ದಾರೆ. ಸೊ ಅವರಿಗೆ ಈ ಸೂರ್ಯ ಚಂದ್ರಗಳ ಇದು ಇರುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಬೋದಿಲ್ಲ. ಸೊ ಅವರಿಗೆ ಅವರು ಇದ್ರು, ಅವರ ಅಸ್ತಿತ್ವ ಇದೆ, ಮತ್ತೆ ಅವರ ಅದು ಕೂಡ ರಾತ್ರಿನೇ ಒಂದು ರೀತಿ ಬ್ರಹ್ಮನ ರಾತ್ರಿ ಅಂತ ನಾವು ಕೇಳೋದು. ಮತ್ತೆ ಸೂರ್ಯ ಏನು ತೇಜಸ್ಸಿರುತ್ತೋ ಇಲ್ವೋ ಆಗಿದ್ರೆ ಅಲ್ಲಿ, ಆದರೆ ಸೂರ್ಯಚಂದ್ರರೇ ಮರೆಯಾಗಿ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಅವರು 3 ಲೋಕಗಳಿಗೆ ಆಚೆ ಇರುವ ಜಗತ್ತಿನ ಉಳಿದ ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಸಂಕರ್ಷಣನ ಬಾಯಿಯಿಂದ ಹೊರಡುವ ಜ್ವಾಲಾಗ್ನಿಯ ನಿಮಿತ್ತ ಪ್ರಳಯವು ಉಂಟಾಗುತ್ತದೆ. ಕೆಳಗಿನ 3 ಲೋಕಗಳಲ್ಲಿ ಬೀಸುವ ಆ ಜ್ವಾಲಾಗ್ನಿಯು ಜಲದಿಂದ ತಪ್ತರಾದ ಭೃಗುಗಳಂತಹ ಮಹರ್ಷಿಗಳು ಮತ್ತು ಮಹರ್ಲೋಕದ ಇತರ ನಿವಾಸಿಗಳು ಜನಲೋಕದತ್ತ ತೆರಳುತ್ತಾರೆ. ಪ್ರಳಯದ ಆರಂಭದಲ್ಲಿ ಎಲ್ಲ ಸಾಗರಗಳು ಉಕ್ಕುತ್ತವೆ, ಚಂಡಮಾರುತ ಭೀಕರವಾಗಿ ಬೀಸುತ್ತವೆ. ಹೀಗೆ ಸಾಗರದ ಅಲೆಗಳು ಭಯಂಕರವಾಗಿ ಏರಿ ಬರುವುದರಿಂದ 3 ಲೋಕಗಳು ತತ್ಕ್ಷಣವೇ ಜಲಾವೃತವಾಗುತ್ತವೆ. ಯಾರಾದ್ರೂ ಓದಿ ಭಾವಾರ್ಥ? ಹರೇ ಕೃಷ್ಣ ಪ್ರಭುಜಿ. ಓದ್ತೀನಿ ಪ್ರಭುಜಿ. ಸಂಕರ್ಷಣನ ಬಾಯಿಂದ ಹೊರಹೊಮ್ಮುವ ಜ್ವಾಲಾಗ್ನಿಯು ದೇವತೆಗಳ 100 ವರ್ಷಗಳವರೆಗೆ ಅಥವಾ 36,000 ಮಾನವ ವರ್ಷಗಳವರೆಗೆ ಉರಿಯುತ್ತದೆ. ಅನಂತರ ಮತ್ತೆ 36,000 ವರ್ಷಗಳವರೆಗೆ ಬಿರುಗಾಳಿ ಮತ್ತು ಭಯಂಕರ ಅಲೆಗಳನ್ನೊಳಗೊಂಡ ಜಡಿಮಳೆ ಸುರಿಯುತ್ತದೆ. ಸಾಗರ ಸಮುದ್ರಗಳು ಉಕ್ಕಿ ಹರಿಯುತ್ತವೆ. 72,000 ವರ್ಷಗಳ ಈ ಪ್ರತಿಕ್ರಿಯೆಗಳು 3 ಲೋಕಗಳ ಭಾಗಶಃ ಪ್ರಳಯದ ಆರಂಭವೆನ್ನಬಹುದು. ಭೌತಿಕ ನಾಗರಿಕತೆಯ ಪ್ರಗತಿಯಲ್ಲಿ ಜನರು ಲೋಕಗಳ ಈ ಪ್ರಳಯಗಳನ್ನೆಲ್ಲ ಮರೆತು ತಾವು ಸಂತೋಷವಾಗಿದ್ದೇವೆಂದು ಭಾವಿಸುತ್ತಾರೆ. ಇದನ್ನು ಮಾಯೆ ಅಥವಾ ಯಾವುದು ಇಲ್ಲವೋ ಅದು ಎಂದು ಕರೆಯಲಾಗಿದೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಭೌತಿಕ ಜಗತ್ತು ನಮಗೆ
ಇಲ್ಲಿ ನಾವು ಸುಖವಾಗಿರ್ಬೋದು ಅಂತ ನಮಗೆ ಮತ್ತೆ 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 ನಮಗೆ ಆ ರೀತಿ ಇದು ಮಾಡಿಸುತ್ತೆ. ಆದ್ರೆ ಹೇಳ್ತಾ ಇದ್ರೆ ಇಲ್ಲ, ಎಲ್ಲವೂ ಕೂಡ ಇದೆಲ್ಲವೂ ನಾಶವಾಗಿರುತ್ತೆ. ಏನು ಆಧುನಿಕ ಮಾಡೋದು ಬೇರೆ ರೀತಿ ಮಾಡೋದು. ಸೊ ನಮ್ಮ ಉದ್ದೇಶ ಒಂದೇ, ಇಂದ್ರಿಯ ಸುಖವನ್ನು ಅನುಭವಿಸೋದು. ಸೊ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತಾ ಇರ್ತೇವೆ ಅದು. ಸೊ ಆದ್ರೆ ಹೇಳ್ತಾರೆ ಇಲ್ಲ, ಈ ತರ ಪ್ರಳಯ ಇದೆ. ಸೊ ಈ ಪ್ರಳಯ ನಾವೇನ್ ಮಾಡೋದು ಕೂಡ ನಾಶ ಆಗ್ಬಿಡುತ್ತೆ. ಭೌತಿಕ ಜಗತ್ತಿನಲ್ಲಿ ನಾವು ಆ ತರ ಸಂತೋಷ ಪಡೋಕ್ಕೆ ಪ್ರಯತ್ನ ಪಡಬಾರ್ದು. ಸಂತೋಷ ಪಡ್ಬೇಕಾದ್ರೆ ನಾವು ಭಗವಂತನ ನಿತ್ಯ ಧಾಮ ವೈಕುಂಠ ಧಾಮ ಹೋಗ್ಬೇಕು. ಈ ಭೌತಿಕ ಜಗತ್ತು ಇಷ್ಟೇ, ಎಷ್ಟೇ ಇದ್ರು ಪ್ರಳಯ. ಇಲ್ಲಿ ಭಗವಂತನ ಅದಕ್ಕೋಸ್ಕರ ಮಾಡಿಲ್ಲ. ಈ ಭೌತಿಕ ಜಗತ್ತು ನಮಗೆ ಇಲ್ಲೇ ಉಳಿಲಿಕ್ಕೆ ಭಗವಂತನ ಮಾಡಿಲ್ಲ. ಭಗವಂತನ ನಮ್ಮನ್ನು ಮಾಡಿರೋದು ಅವನ ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋದಕ್ಕೆ. ಸೊ ಹಾಗೆ ಎಷ್ಟೇ ಇದ್ರು ಇದು ಭಗವಂತನು ಇದನ್ನು ಮತ್ತೆ ಮತ್ತೆ ಪ್ರಳಯ ಮತ್ತೆ ಮತ್ತೆ ನಾಶ ಮಾಡ್ತಾ ಇರ್ತಾರೆ. ಪರಮಪ್ರಭು ದೇವೋತ್ತಮ ಪುರುಷನು ನಿಮೀಲಿತ ನೇತ್ರನಾಗಿ ನೀರಿನಲ್ಲಿ ಅನಂತಾಸನದ ಮೇಲೆ ಪಬಡಿಸಿರುತ್ತಾನೆ. ಜನಲೋಕದ ನಿವಾಸಿಗಳು ಭಕ್ತಿಯಿಂದ ಕೈ ಮುಗಿದು ತಮ್ಮ ಭವ್ಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಸೊ ಗರ್ಭದ ಕಷಾಯ ವಿಷ್ಣು, ಸೊ ಅವರಿದ್ದಾರೆ. ಸೊ ಅವ್ರೇನಾಗೋದಿಲ್ಲ, ಎಲ್ಲ ಪ್ರಳಯ ಆಗಲಿ ಏನಾದರೂ ಆಗಲಿ ಗರ್ಭದ ಕಷಾಯ ವಿಷ್ಣುಗೆ ಏನಾಗೋದಿಲ್ಲ. ನಾವು ನೋಡಿದಾಗೆ ಬ್ರಹ್ಮದೇವರು ಕೂಡ ಏನೂ ಆಗೋದಿಲ್ಲ, ಅವ್ರು ನಿದ್ದೆ ಮಾಡ್ತಾರೆ ಅಷ್ಟೇ. ಈ ಬ್ರಹ್ಮದೇವನ ಹಗಲ ಸಮಯದಲ್ಲಿ ಯಾಗೋ ಹಗಲು ಮುಗಿದು ಅವ್ರ ರಾತ್ರಿ ಸಮಯ ಆಗೋ ಪ್ರಳಯದಲ್ಲಿ. ಸೊ ಗರ್ಭದ ಕಷಾಯ ವಿಷ್ಣು ಇದ್ದಾರೆ, ಅವರ ಕೆಳಗೆ ಅನಂತ ಶೇಷ ಅವರಿದ್ದಾರೆ. ಸೊ ಅವರಿಗೆ ಜನಲೋಕದ ನಿವಾಸಿಗಳು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಭಗವಂತನ ನಿದ್ರಾಸ್ಥಿತಿಯನ್ನು ನಾವು ನಮ್ಮ ನಿದ್ರಾಸ್ಥಿತಿಯಂತೆ ಎಂದು ತಿಳಿಯಬಾರದು. ಇಲ್ಲಿ ಯೋಗ ನಿದ್ರಾ ಎಂಬ ಪದವನ್ನು ನಿರ್ದಿಷ್ಟವಾಗಿ ಬಳಸಲಾಗಿದೆ. ಇದು ಆತನ ನಿದ್ರಾಸ್ಥಿತಿಯನ್ನು ಸೂಚಿಸುವಂತೆ ಭಗವಂತನ ಅಂತರಂಗ ಶಕ್ತಿಯ ಪ್ರಕಟಿತ ರೂಪವೂ ಆಗಿರುತ್ತದೆ. ಯಾವಾಗ ಯೋಗ ಪದವು ಬಳಸಿದರೂ ಅದು ದಿವ್ಯತ್ವವನ್ನು ಸೂಚಿಸುತ್ತದೆ ಎಂದು ತಿಳಿಯಬೇಕು. ದಿವ್ಯತ್ವದ ಹಂತದಲ್ಲಿ ಎಲ್ಲ ಚಟುವಟಿಕೆಗಳು ಯಾವಾಗಲೂ ಇರುತ್ತವೆ ಮತ್ತು ಭೃಗುಗಳಂತಹ ಶ್ರೇಷ್ಠ ಮಹರ್ಷಿಗಳು ಅವುಗಳನ್ನು ಸ್ತೋತ್ರಗಳಿಂದ ವೈಭವೀಕರಿಸಿದ್ದಾರೆ. ಹೀಗೆ ಜೀವಿತಾವಧಿಯು ಅಂತ್ಯವಾಗುವ ಪ್ರಕ್ರಿಯೆಯು ಬ್ರಹ್ಮನನ್ನೊಳಗೊಂಡು ಪ್ರತಿಯೊಬ್ಬ ಜೀವಿಗೂ ಉಂಟು. ಬೇರೆ ಬೇರೆ ಗ್ರಹಗಳ ಕಾಲವನ್ನು ಅನುಸರಿಸಿ ಪ್ರತಿಯೊಬ್ಬನ ಆಯುಷ್ಯವು 100 ವರ್ಷಗಳು ಮಾತ್ರ. ಸೊ ಲೆಕ್ಕಾಚಾರ, ಸೊ ಪ್ರತಿಯೊಬ್ಬರಿಗೂ ಅವರವರ ಲೆಕ್ಕಾಚಾರ ಇದೆ. ಸೊ ಅವರವರ ಲೋಕದ ಅವರವರ ಲೆಕ್ಕಾಚಾರಕ್ಕೆ 100 ವರ್ಷಗಳು. ನಮಗೆ 100 ವರ್ಷಗಳು ಬೇರೆ, ಒಂದು ಇಲ್ಲಿರುವ ಬ್ರಹ್ಮದೇವರಿಗೆ ಅವರ 100 ವರ್ಷಗಳು ಬೇರೆ, ದೇವತೆಗಳಿಗೆ 100 ವರ್ಷಗಳು ಬೇರೆ, ಅವರವರ ಲೆಕ್ಕಾಚಾರ. ಸೊ ಹಾಗೆ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಆ ರೀತಿಯ ಒಂದು 100 ವರ್ಷಗಳ ಲೆಕ್ಕಾಚಾರ. ಯಾರು ಓದಿ ಇದು ಭಾವಾರ್ಥ. ಕೃಷ್ಣ ಪ್ರಭುಜಿ ಓದ್ಬೋದಾ ಪ್ರಭುಜಿ? ಓದಿ ಮಾತಾಡಿ. ಹರೇ ಕೃಷ್ಣ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಿನ್ನ ಭಿನ್ನ ಜೀವಿಗಳಿಗೆ ಭಿನ್ನ ಭಿನ್ನ ಲೋಕದ ಕಾಲಮಾನಕ್ಕನುಗುಣವಾಗಿ ಪ್ರತಿಯೊಬ್ಬ ಜೀವಿಯೂ 100 ವರ್ಷಗಳ ಕಾಲ ಬದುಕುತ್ತಾನೆ. ಈ 100 ವರ್ಷಗಳು ಪ್ರತಿಯೊಬ್ಬನ ಸಂದರ್ಭದಲ್ಲಿಯೂ ಸಮಾನವಾಗಿರುವುದಿಲ್ಲ. ಅತ್ಯಂತ ದೀರ್ಘವಾದ 100 ವರ್ಷಗಳ ಅವಧಿಯು ಬ್ರಹ್ಮನಿಗೆ ಸೇರಿದೆ. ಬ್ರಹ್ಮನ ಆಯುಷ್ಯವು ದೀರ್ಘವಾಗಿದ್ದರೂ ಅದೂ ಸಹ ಕಾಲಕ್ರಮೇಣ ಮುಗಿಯುತ್ತದೆ. ಬ್ರಹ್ಮನಿಗೂ ಸಾವಿನ ಭಯವಿದೆ. ಆದ್ದರಿಂದ ಆತನು ಮಾಯಾಶಕ್ತಿಯ ಹಿಡಿತದಿಂದ ಬಿಡುಗಡೆ ಪಡೆಯಲು ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸುತ್ತಾನೆ. ಪ್ರಾಣಿಗಳಿಗಾದರೂ ಹೊಣೆಯ ಅರಿವಿಲ್ಲ. ಆದರೆ ಹೊಣೆಯ ಅರಿವಿರುವ ಮಾನವರು ಸಹ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗದೆ ತಮ್ಮ ಅಮೂಲ್ಯ ಕಾಲವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಆಸನ್ನ ಮರಣ ಭಯವಿಲ್ಲದೆ ಸಂತೋಷ ಸಂಭ್ರಮಗಳಿಂದ ಬದುಕುತ್ತಾರೆ. ಇದು ಮಾನವ ಸಮಾಜದ ಮಂಕುತನ. ಮತಿಹೀನನಿಗೆ ಜೀವನದಲ್ಲಿ ಯಾವ ಹೊಣೆಗಾರಿಕೆಯೂ ಇರುವುದಿಲ್ಲ. ಅದೇ ರೀತಿ ಸಾಯುವ ಮುನ್ನ ತನ್ನ ಹೊಣೆಗಾರಿಕೆಯನ್ನು ಅರಿತುಕೊಳ್ಳದಂಥವನು ಮತಿಹೀನನಿಗಿಂತ ಉತ್ತಮನೇನಲ್ಲ. ಇಂತಹವನು ಭವಿಷ್ಯದ ಬಗ್ಗೆ ಚಿಂತಿಸದೆ ಐಹಿಕ ಜೀವನದ ಭೋಗಗಳಲ್ಲೇ ಮಗ್ನನಾಗಿರುತ್ತಾನೆ. ಜಗತ್ತಿನ ಜೀವಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಬ್ರಹ್ಮನಷ್ಟು ಜೀವಿತಾವಧಿಯನ್ನೇ ಹೊಂದಿದ್ದ ಪಕ್ಷಕ್ಕೂ ಪ್ರತಿಯೊಬ್ಬ ಮಾನವ ಜೀವಿಯೂ ತನ್ನ ಮುಂದಿನ ಜನ್ಮಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ಹೊಣೆಗಾರಿಕೆಯನ್ನು ಅರಿತುಕೊಳ್ಳುವುದು ಅಗತ್ಯ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಶಿಲ ಪ್ರಭುಪಾದರು ನೆನಪಿಸ್ತಿದ್ದಾರೆ. ಸೊ ನಾವು ಮರಣವನ್ನು ಗಣನೆಗೆ ತಗೊಳ್ಬೇಕು. ತಗೊಂಡು ನಾವು ಭಕ್ತಿ ಮಾರ್ಗವನ್ನು ತೀವ್ರವಾಗಿ ಅಭ್ಯಾಸ ಮಾಡಬೇಕು. ಸೊ ಬ್ರಹ್ಮನಷ್ಟು ಕೂಡ ಇದ್ರೂ ಕೂಡ
ಬ್ರಹ್ಮ ಕೂಡ ಮಾಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಜೀವಾವಧಿ. ಸೊ ಅವ್ರು ಹೇಳ್ಬೋದು, ಇಲ್ಲ ನನಗೆ ತುಂಬಾ ಟೈಮ್ ಇದೆ, ತುಂಬಾ ನನಗೆ ಸಮಯ ಇದೆ, ತುಂಬಾ ಕಾಲ ಇದೆ, ಈಗ ಅರ್ಜೆಂಟ್ ಏನಿದೆ. ಈಗ ಬ್ರಹ್ಮದೇವರು ಕೂಡ ತುಂಬಾ ತೀವ್ರವಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಾವು ಕೂಡ ಮಾಡಬೇಕು. ಆವಾಗಲೇ ನಾವು ಮಾಯಾಶಕ್ತಿಯ ಹಿಡಿತದಿಂದ ಬಿಡುಗಡೆ ಪಡೆಯಲು ಸಾಧ್ಯ. ಇಲ್ಲ ಅಂದ್ರೆ ಮತ್ತೆ ಮತ್ತೆ ಈ ತರ ಪ್ರಳಯ ಆಗ್ತಾ ಇರುತ್ತೆ, ಮತ್ತೆ ಮತ್ತೆ ನಾವು ಇನ್ನೊಂದು ದೇಹಗಳಲ್ಲಿ ಹುಟ್ಟಿ ಬರ್ತಾ ಇರ್ತೇವೆ. ಬ್ರಹ್ಮನ ಜೀವನದ 100 ವರ್ಷಗಳು ಪೂರ್ವಾರ್ಧ ಮತ್ತು ಉತ್ತರಾರ್ಧ ಎಂದು 2 ಭಾಗಗಳಾಗಿ ವಿಭಜಿತವಾಗಿವೆ. ಬ್ರಹ್ಮನ ಜೀವಿತಾವಧಿಯ ಮೊದಲರ್ಧ ಭಾಗವು ಈಗಾಗಲೇ ಮುಗಿದು ಹೋಗಿದೆ, ಉತ್ತರಾರ್ಧವು ಈಗ ನಡೆಯುತ್ತಿದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮದೇವರದು 50 ವರ್ಷ ಆಗೋಯ್ತು, ಇನ್ನು ನೆಕ್ಸ್ಟ್ 50 ವರ್ಷ, ಅದನ್ನ ಪ್ರಥಮ ದಿವಸ 50 ಅಂತ ಹೇಳ್ತಾರೆ. ಸೊ ಈಗ ಬ್ರಹ್ಮನ ಸ್ವಲ್ಪ ದಿವಸದ ಬಗ್ಗೆ ವಿವರಣೆ ಇಲ್ಲಿ 200 ಸ್ವಲ್ಪ. ಬ್ರಹ್ಮನ ಜೀವನದಲ್ಲಿ 100 ವರ್ಷಗಳ ಕಾಲಾವಧಿಯನ್ನು ಕುರಿತಂತೆ ಈಗಾಗಲೇ ಈ ಗ್ರಂಥದ ಅನೇಕ ಕಡೆಗಳಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯ 17ನೇ ಶ್ಲೋಕ ಸಹ ಚರ್ಚಿಸಲಾಗಿದೆ. ಬ್ರಹ್ಮನ ಜೀವಿತದ 50 ವರ್ಷಗಳು ಈಗಾಗಲೇ ಕಳೆದು ಹೋಗಿವೆ ಮತ್ತು ಉಳಿದ 50 ವರ್ಷಗಳು ಇನ್ನೂ ಮುಗಿಯಬೇಕಾಗಿದೆ. ಆ ಆನಂತರ ಬ್ರಹ್ಮನಿಗೂ ಸಹ ಸಾವು ಅನಿವಾರ್ಯ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿತ. ಬ್ರಹ್ಮನ ಜೀವಿತದ ಪೂರ್ವಾರ್ಧದ ಆರಂಭದಲ್ಲಿ ಬ್ರಹ್ಮಕಲ್ಪವೆಂದು ಯುಗವಿತ್ತು. ಆಗ ಬ್ರಹ್ಮನು ಆವಿರ್ಭವಿಸಿದನು. ವೇದಗಳು ಸಹ ಬ್ರಹ್ಮನೊಂದಿಗೆ ಜನ್ಮ ತಾಳಿದವು. ಸೊ ಬ್ರಹ್ಮನ ಮೊದಲ ದಿವಸ, ಅದರ ಹೆಸರು ಬ್ರಹ್ಮಕಲ್ಪ ಅಂತ ಹೇಳ್ತಾರೆ. ಪದ್ಮಪುರಾಣದ ಪ್ರಕಾರ ಪ್ರಭಾಸ ಖಂಡ ಬ್ರಹ್ಮನ 30 ದಿನಗಳಲ್ಲಿ ವರಾಹಕಲ್ಪ ಮತ್ತು ಪಿತೃಕಲ್ಪಗಳಂತಹ ಅನೇಕ ಕಲ್ಪಗಳಿವೆ. ಪ್ರತಿಯೊಂದು ಬ್ರಹ್ಮನ ದಿವಸಕ್ಕೆ ಒಂದೊಂದು ಹೆಸರಿದೆ. ಹುಣ್ಣಿಮೆಯಿಂದ ಆರಂಭಿಸಿ ಚಂದ್ರ ಮರೆಯಾಗುವವರೆಗಿನ 30 ದಿನಗಳು ಬ್ರಹ್ಮನ 1 ತಿಂಗಳು. ಅಂತಹ 12 ತಿಂಗಳು 1 ವರ್ಷ ಮತ್ತು ಅಂತಹ 50 ವರ್ಷಗಳು ಒಂದು ಪರಾರ್ಧ ಅಥವಾ ಬ್ರಹ್ಮನ ಜೀವಿತದ ಅರ್ಧ ಭಾಗ. ಭಗವಂತನ ಶ್ವೇತವರಾಹ ಆವಿರ್ಭಾವವು ಬ್ರಹ್ಮನ ಮೊದಲ ಜನ್ಮದಿನ. ಹಿಂದೂ ಖಗೋಳ ಗಣಿತಾನುಸಾರ ಬ್ರಹ್ಮನ ಜನ್ಮದಿನವು ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ. ಈ ವಿಷಯವನ್ನು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರಿಂದ ಆಯ್ದುಕೊಳ್ಳಲಾಗಿದೆ. ಪ್ರಥಮ ಬ್ರಾಹ್ಮಕಲ್ಪದ ಬಳಿಕ ಬಂದ ಕಲ್ಪವನ್ನು ಪಾದ್ಮಕಲ್ಪವೆಂದು ಕರೆಯಲಾಗಿದೆ, ಏಕೆಂದರೆ ಈ ಕಲ್ಪದಲ್ಲಿ ದೇವೋತ್ತಮ ಪುರುಷನಾದ ಹರಿಯ ನಾಭಿ ಸರೋವರದಿಂದ ವಿಶ್ವಕಮಲ ಪುಷ್ಪವು ಅರಳಿತು. ವಿಶ್ವಕಮಲವು ಈ ಕಲ್ಪದಲ್ಲಿ ಅರಳಿದ್ದರಿಂದ ಬ್ರಾಹ್ಮಕಲ್ಪದ ಅನಂತರದ ಈ ಕಲ್ಪವನ್ನು ಪಾದ್ಮಕಲ್ಪವೆಂದು ಕರೆಯಲಾಗಿದೆ. ಕೆಲವು ಪುರಾಣಗಳಲ್ಲಿ ಪಾದ್ಮಕಲ್ಪವನ್ನು ಪಿತೃಕಲ್ಪವೆಂದು ಕರೆಯಲಾಗಿದೆ. ಹೇ ಭರತ ವಂಶಜನೆ, ಬ್ರಹ್ಮನ ಜೀವಿತದ ಉತ್ತರ ಅರ್ಧದ ಪ್ರಥಮ ಕಲ್ಪವನ್ನು ವರಾಹ ಕಲ್ಪವೆಂದು ಕರೆಯಲಾಗಿದೆ, ಏಕೆಂದರೆ ದೇವೋತ್ತಮ ಪುರುಷನು ಆ ಕಲ್ಪದಲ್ಲಿ ವರಾಹ ಅವತಾರದಲ್ಲಿ ಆವಿರ್ಭವಿಸಿದನು. ಬ್ರಹ್ಮ, ಪಾದ್ಮ ಮತ್ತು ವರಾಹಗಳೆಂಬ ಬೇರೆ ಬೇರೆ ಕಲ್ಪಗಳು ಸಾಮಾನ್ಯನಿಗೆ ಸ್ವಲ್ಪ ಗೊಂದಲವನ್ನುಂಟು ಮಾಡುತ್ತವೆ. ಈ ಎಲ್ಲವೂ ಒಂದೇ ಎಂದು ಕೆಲವು ವಿದ್ವಾಂಸರು ಭಾವಿಸುತ್ತಾರೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿಗಳ ಪ್ರಕಾರ ಪೂರ್ವಾರ್ಧದ ಆರಂಭದಲ್ಲಿ ಬ್ರಾಹ್ಮಕಲ್ಪವು ಪಾದ್ಮಕಲ್ಪವೆಂಬುದಾಗಿ ತೋರುತ್ತದೆ. ಹೇಗಾದರಾಗಲಿ ನಾವು ಸುಮ್ಮನೆ ಮೂಲವನ್ನು ಅನುಸರಿಸಿ ಸದ್ಯದ ಪ್ರಸ್ತುತ ಕಲ್ಪವು ಬ್ರಹ್ಮನ ಜೀವಿತಾವಧಿಯ ಉತ್ತರಾರ್ಧದಲ್ಲಿದೆ ಎಂದು ತಿಳಿದುಕೊಳ್ಳೋಣ. ಬೇರೆ ಬೇರೆ ಅಭಿಪ್ರಾಯಗಳಿರ್ಬೋದು, ಆದರೆ ನಮಗೆ ಇವಾಗ ನಾವು ಬ್ರಹ್ಮನ 2ನೇ ಇದರಲ್ಲಿದ್ದೇವೆ ಅಂತ ತಿಳ್ಕೊಳ್ಳೋಣ ಅಂತ ಪ್ರಭುಪಾದ ಹೇಳ್ತಾರೆ. ಬ್ರಹ್ಮದೇವರದು ಕೂಡ ಅರ್ಧ ಭಾಗ ಆಯುಷ್ಯ ಆಗೋಯ್ತು, ಅದನ್ನ ನೋಡ್ಬೋದು. ಅಷ್ಟು ದೊಡ್ಡ ಸಮಯ ಆದ್ರೂ ಕೂಡ ಅರ್ಧ ಆಗೋಯ್ತು. ಮೇಲೆ ಹೇಳಿದಂತೆ ಬ್ರಹ್ಮನ ಜೀವಿತದ 2 ಭಾಗಗಳ ಅವಧಿಯು ಎಂದೂ ಬದಲಾಗದ ಅನಂತವಾದ ಹಾಗೂ ಜಗತ್ತಿನ ಸಕಲ ಕಾರಣಗಳಿಗೆ ಕಾರಣನಾದ ದೇವೋತ್ತಮ ಪರಮಪುರುಷನ 1 ನಿಮೇಷಕ್ಕೆ 1 ಸೆಕೆಂಡಿಗಿಂತ ಕಡಿಮೆ ಸಮನೆಂದು ಪರಿಗಣಿಸಲಾಗಿದೆ. ಹೇಳ್ತಾರೆ ಇದು ಇಷ್ಟಿರ್ಬೋದು ಬ್ರಹ್ಮದೇವರ ಅವ್ರ ಕಾಲಾವಧಿ. ಆದ್ರೆ ಮಹಾವಿಷ್ಣು ಅವರ ಇದಕ್ಕೆ ನೋಡಿದ್ರೆ ಅದು 1 ನಿಮೇಷ ಕೂಡ ಇಲ್ಲ, ಸೆಕೆಂಡು ಇಲ್ಲ ಅವರಿಗೆ. ಯಾಕಂದ್ರೆ ಭಗವಂತನ ಮಹಾವಿಷ್ಣು ಇದರಲ್ಲಿ ಎಷ್ಟು ಸಲ ಅವರ ಶ್ವಾಸ, ಎಷ್ಟು ಸಲ ಸೃಷ್ಟಿಯಾಗಿದೆ, ಎಷ್ಟು ಸಲ ಈ ತರ ಅನಂತ ಕೋಟಿ ಬ್ರಹ್ಮಾಂಡಗಳು ಬಂದಿದೆ, ಎಷ್ಟು ಸಲ ಅಂತ ಕೋಟಿ ಬ್ರಹ್ಮಾಂಡ ಮತ್ತೆ ನಾಶ ಆಗಿದೆ.
ಅದಕ್ಕೆ ಲೆಕ್ಕ ಇಲ್ಲ. ಅದು ನಿರಂತರವಾಗಿ ನಡೀತಾ ಇದೆ, ಅನಾದಿ ಕಾಲದಿಂದ ನಡೀತಾ ಇದೆ. ಸೊ ಆ ಭಗವಂತನ ಸಮಯದಲ್ಲಿ ಹಾಗೆ ಅವನ ಶ್ವಾಸ ಒಳಗೆ ಹೊರಗೆ ತೆಗೆಯೋದು. ಸೊ ಅದಕ್ಕೆ ಒಂದು ಸೆಕೆಂಡ್ ಅಂತ ಇರ್ಬೋದು ನಾವು. ಸೊ ಅದರಲ್ಲೂ ಅದಕ್ಕಿಂತ ಕಡಿಮೆ ಇದು. ಭಾವಾರ್ಥ ಯಾರಾದ್ರೂ ಓದಿ ಇದು. ಪ್ರಭುಜಿ ಓದ್ಲಾ ಪ್ರಭುಜಿ? ಓದಿ. ಹರೇ ಕೃಷ್ಣ. ಭಾವಾರ್ಥ: ಮಹರ್ಷಿ ಮೈತ್ರೇಯರು ಅಣುವಿನಿಂದ ಆರಂಭಿಸಿ ಬ್ರಹ್ಮನ ಜೀವಿತದ ಅವಧಿಯವರೆಗೆ ಕಾಲದ ಭಿನ್ನ ಭಿನ್ನ ಆಯಾಮಗಳನ್ನು ಕುರಿತು ಸಾಕಷ್ಟು ವರ್ಣನೆಯನ್ನು ನೀಡಿದ್ದಾರೆ. ಈಗ ಅವರು ಅನಂತನಾದ ದೇವೋತ್ತಮ ಪರಮ ಪುರುಷನ ಕಾಲದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಬ್ರಹ್ಮನ ಜೀವಿತದ ಮಾನದಂಡವನ್ನು ಅನುಸರಿಸಿ ದೇವೋತ್ತಮ ಪರಮ ಪುರುಷನ ಅನಂತ ಕಾಲದ ಬಗ್ಗೆ ಸೂಚನೆ ನೀಡಿದ್ದಾರೆ. ಬ್ರಹ್ಮನ ಇಡೀ ಜೀವಿತದ ಅವಧಿ ಭಗವಂತನ ಕಾಲದ 1 ಸೆಕೆಂಡ್ಗಿಂತ ಕಡಿಮೆ ಎಂದು ಪರಿಗಣಿತವಾಗಿದೆ. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ 5.48ರಲ್ಲಿ ಹೀಗೆ ವಿವರಿಸಲಾಗಿದೆ: ಎಸ್ಸೈಕ ನಿಶ್ವಸಿತ ಕಾಲಂ ಅತಾವಲಂಬ್ಯ ಜೀವಂತಿ ಲೋಮ ವಿಲಜಾ ಜಗದಂಡನಾಥಃ ವಿಷ್ಣುರ್ಮಹಾನ್ ಸಹ ಯಸ್ಯ ಕಾಲ ವಿಶೇಷೋ ಇಹ ಯಸ್ಯ ಕಲಾ ವಿಶೇಷೋ ಗೋವಿಂದಂ ಆದಿ ಪುರುಷಂ ತಮ್ಮಹಂ ಭಜಾಮಿ. ಯಾರ ಸ್ವಾಂಶ ಭಾಗವು ಮಹಾವಿಷ್ಣುವೋ ಅಂತಹ ಸಕಲ ಕಾರಣಗಳಿಗೆ ಕಾರಣನಾದ ದೇವೋತ್ತಮ ಪರಮ ಪುರುಷ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಅಸಂಖ್ಯ ಬ್ರಹ್ಮಾಂಡಗಳ ಎಲ್ಲ ಒಡೆಯರ ಬ್ರಹ್ಮರು ಆತನ ಉಸಿರಾಟದ ಒಂದು ಕಾಲದಲ್ಲಿ ಮಾತ್ರ ಜೀವಿಸಿರುತ್ತಾರೆ. ಮಾಯಾವಾದಿಗಳು ಭಗವಂತನ ರೂಪದಲ್ಲಿ ನಂಬಿಕೆ ಇಡುವುದಿಲ್ಲ. ಹೀಗಾಗಿ ಭಗವಂತನ ನಿದ್ರಾಸ್ಥಿತಿಯನ್ನು ಅವರು ನಂಬುವುದು ಇಲ್ಲ. ಅವರ ಈ ಕಲ್ಪನೆಯು ಅಲ್ಪ ತಿಳುವಳಿಕೆಯಿಂದ ಬಂದಿರುವಂತಹುದು. ಅವರು ಪ್ರತಿಯೊಂದನ್ನು ಮಾನವ ಶಕ್ತಿಯ ಆಧಾರದ ಮೇಲೆ ಲೆಕ್ಕ ಹಾಕುತ್ತಾರೆ. ಅವರು ಪರಮ ಪುರುಷನ ಅಸ್ತಿತ್ವವು ಕ್ರಿಯಾಶೀಲ ಮಾನವನ ಅಸ್ತಿತ್ವಕ್ಕೆ ವಿರುದ್ಧವಾದುದೆಂದು ಮಾತ್ರ ಭಾವಿಸುತ್ತಾರೆ. ಏಕೆಂದರೆ ಮಾನವನಿಗೆ ಇಂದ್ರಿಯಗಳಿವೆ, ಪರಮ ಪುರುಷನೋ ಇಂದ್ರಿಯ ರಹಿತ. ಮಾನವನಿಗೆ ರೂಪವಿದೆ, ಪರಮ ಪುರುಷನು ನಿರಾಕಾರ. ಮಾನವ ಜೀವಿ ನಿದ್ರೆ ಮಾಡುತ್ತಾನೆ, ಪರಮ ಪುರುಷನು ನಿದ್ರೆ ಮಾಡಬಾರದು. ಆದರೆ ಶ್ರೀಮದ್ ಭಾಗವತವು ಇಂಥ ನಿರಾಕಾರವಾದಿಗಳ ವಿಚಾರವನ್ನು ಒಪ್ಪುವುದಿಲ್ಲ. ಈ ಮೊದಲೇ ಚರ್ಚಿಸುವಂತೆ ಭಗವಂತನು ಯೋಗ ನಿದ್ರಾ ಸ್ಥಿತಿಯಲ್ಲಿ ಇರುತ್ತಾನೆಂದು ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆತ ನಿದ್ರಿಸುವುದರಿಂದ ಸಹಜವಾಗಿಯೇ ಆತ ಉಸಿರಾಡಬೇಕು. ಆತನ ಉಸಿರಾಟದ ಕಾಲದಲ್ಲಿ ಅಸಂಖ್ಯ ಬ್ರಹ್ಮರು ಹುಟ್ಟುತ್ತಾರೆ ಮತ್ತು ಸಾಯುತ್ತಾರೆ, ಹೀಗೆಂದು ಬ್ರಹ್ಮ ಸಂಹಿತೆಯಲ್ಲಿ ಸ್ಪಷ್ಟಪಡಿಸಿದೆ. ಶ್ರೀಮದ್ ಭಾಗವತ ಮತ್ತು ಬ್ರಹ್ಮ ಸಂಹಿತೆಯಲ್ಲಿ ಪರಸ್ಪರ ಸಂಪೂರ್ಣ ಸಹಮತವಿದೆ. ನಿರಂತರ ಕಾಲವು ಬ್ರಹ್ಮನ ಜೀವಿತದೊಂದಿಗೆ ಎಂದಿಗೂ ಮುಗಿಯುವುದಿಲ್ಲ, ಅದು ಮುಂದುವರಿಯುತ್ತದೆ. ಆದರೆ ಅದು ಪರಮ ದೇವೋತ್ತಮ ಪುರುಷನನ್ನು ನಿಯಂತ್ರಿಸುವ ಶಕ್ತಿ ಹೊಂದಿರುವುದಿಲ್ಲ. ಬದಲಾಗಿ ಭಗವಂತನೇ ಕಾಲ ನಿಯಂತ್ರಕನಾಗಿರುತ್ತಾನೆ. ಆಧ್ಯಾತ್ಮಿಕ ಲೋಕದಲ್ಲಿ ನಿಸ್ಸಂಶಯವಾಗಿ ಕಾಲವೆಂಬುದು ಇದೆ, ಆದರೆ ಅದು ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೊಂದಿಲ್ಲ. ಕಾಲ ಅನಂತವಾದುದು, ಆಧ್ಯಾತ್ಮಿಕ ಲೋಕ ಸಹ ಅನಂತವಾದುದು. ಹೀಗಾಗಿ ಅಲ್ಲಿ ಪ್ರತಿಯೊಂದು ಪರಾತ್ಪರ ತಲದ ಮೇಲೆ ಅಸ್ತಿತ್ವದಲ್ಲಿ ಇರುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ವೆರಿ ಮಚ್ ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ. ಸೊ ಈಗ ಹೇಳ್ತಾ ಇದ್ದಾರೆ, ಕಾಲ ಇದೆ, ಆಧ್ಯಾತ್ಮಿಕ ಇದರಲ್ಲೂ ಇದೆ, ಆದರೆ ಅಲ್ಲಿ ಭಗವಂತನ ಮೇಲೆ ಮತ್ತೆ ಅಲ್ಲಿ ಶುದ್ಧ ಭಕ್ತರು ಅವರ ಮೇಲೆ ಅದರ ಪ್ರಭಾವ ಇಲ್ಲ. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಬ್ರಹ್ಮನ ಮೇಲೂ ಕೂಡ ಕಾಲದ ಪ್ರಭಾವ ಇದೆ. ಕಾಲ ಸೊ ಈ ತರ ನಾಶ ಮಾಡುವುದು ಕಾಲ ಇದೆ ಭೌತಿಕವಾಗಿ. ಆಧ್ಯಾತ್ಮಿಕ ಲೋಕದಲ್ಲಿ, ಆಧ್ಯಾತ್ಮಿಕ ವಲಯದಲ್ಲಿ ಇಲ್ಲ, ಅದರ ನಿಯಂತ್ರಣ ಇಲ್ಲ. ಮತ್ತೆ ಶಿಲ ಪ್ರಭುಪಾದರು ಇನ್ನೊಂದು ಈ ರೀತಿ ಮಹಾವಿಷ್ಣು, ಸೊ ಅವರು ಮಲಗೋದು ಗರ್ಭೋತ್ಕರ್ಷ ವಿಷ್ಣು ಬಗ್ಗೆ ನಾವು ಕೇಳಿದ್ದು ಯೋಗ ನಿದ್ರಾ, ಅದೇ ರೀತಿ ಮಹಾವಿಷ್ಣು ಅವರು ಕೂಡ ಯೋಗ ನಿದ್ರಾ. ಇದೆಲ್ಲವೂ ಕೂಡ ಇದು ನಿರಾಕಾರವಾದಿಗಳಾಗಿರೋ ತಿಳ್ಕೊಳ್ಳೋ ತರ ಇದೆಲ್ಲ ಮಾಯೆ ಅಲ್ಲ. ಇದೆಲ್ಲ ಭಗವಂತನ ದಿವ್ಯ ಲೀಲೆಗಳು, ಅವನ ದಿವ್ಯ ಅಸ್ತಿತ್ವ ಇದೆಲ್ಲ. ಮತ್ತೆ ಅಲ್ಲಿ ಆ ನಿದ್ದೆಯಲ್ಲಿ ಅವರ ಇದು ಕಾಲದ ಪ್ರಭಾವ ಇಲ್ಲ ಅಂತ ನಾವು ಕ್ಲಾಸ್ ಸೊ ನಂತರ
ನಿರಂತರ ಕಾಲವು ಅಣುವಿನಿಂದ ಆರಂಭಿಸಿ ಬ್ರಹ್ಮನ ಜೀವಿತದ ಪರಮ ವಿಭಜನೆಯವರೆಗೆ ನಾನಾ ಆಯಾಮಗಳನ್ನು ಖಂಡಿತವಾಗಿಯೂ ನಿಯಂತ್ರಿಸುತ್ತದೆ. ಆದರೂ ಅದು ಪರಮ ಪುರುಷನಿಂದ ನಿಯಂತ್ರಿತವಾಗಿದೆ. ಕಾಲವು ಸತ್ಯಲೋಕದವರೆಗೆ ಅಥವಾ ವಿಶ್ವದ ಬೇರೆ ಉನ್ನತ ಲೋಕಗಳವರೆಗಿನ ದೇಹ ಪ್ರಜ್ಞೆಯುಳ್ಳವರನ್ನು ಮಾತ್ರ ನಿಯಂತ್ರಿಸುತ್ತದೆ. 40. ಈ ಅದ್ಭುತ ಭೌತಿಕ ಜಗತ್ತು 50 ಕೋಟಿ ಮೈಲುಗಳ ವಿಸ್ತಾರ ಹೊಂದಿದೆ. ಇದು 8 ಭೌತಿಕ ದ್ರವ್ಯಗಳು 16 ಬಗೆಗಳಾಗಿ ರೂಪಾಂತರ ಹೊಂದಿ ಒಳಗೆ ಮತ್ತು ಹೊರಗೆ ಸಂಯೋಜಿತವಾಗಿರುವಂತದ್ದು. ಅದು ಹೀಗಿದೆ. ಈಗಾಗಲೇ ವಿವರಿಸಿದಂತೆ ಸಮಗ್ರ ಭೌತಿಕ ಜಗತ್ತು 16 ವಿವಿಧತೆಗಳ ಮತ್ತು 8 ಭೌತಿಕ ದ್ರವ್ಯಗಳ ಪ್ರದರ್ಶನವಾಗಿದೆ. ಭೌತಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನವು ಸಾಂಖ್ಯ ತತ್ವದ ವಸ್ತು ವಿಷಯವಾಗಿದೆ. ಮೊದಲ 16 ವೈವಿಧ್ಯಗಳೆಂದರೆ 11 ಇಂದ್ರಿಯಗಳು ಮತ್ತು 5 ಇಂದ್ರಿಯ ವಸ್ತುಗಳು. 8 ದ್ರವ್ಯಗಳೆಂದರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ ಎಂಬ 8 ಸ್ಥೂಲ ಹಾಗೂ ಸೂಕ್ಷ್ಮ ವಸ್ತುಗಳು. ಎಲ್ಲವೂ ಒಟ್ಟಿಗೆ ಸಂಯೋಜನೆಗೊಂಡು ಇಡೀ ವಿಶ್ವದಲ್ಲೆಲ್ಲ ಹರಡಿಕೊಂಡಿವೆ. ಅದು 50 ಕೋಟಿ ಮೈಲುಗಳಷ್ಟು ವ್ಯಾಸವುಳ್ಳದ್ದಾಗಿದೆ. ನಮ್ಮ ಅನುಭವಕ್ಕೆ ಗೋಚರವಾಗುವ ವಿಶ್ವದ ಜೊತೆಗೆ ಇನ್ನೂ ಅಸಂಖ್ಯ ಬೇರೆ ಬೇರೆ ವಿಶ್ವಗಳಿವೆ. ಅವುಗಳಲ್ಲಿ ಕೆಲವು ಇದಕ್ಕಿಂತ ದೊಡ್ಡವು. ಈ ಎಲ್ಲವೂ ಒಟ್ಟು ಸೇರಿ ಕೆಳಗೆ ವಿಸ್ತರಿಸುವಂತೆ ಒಂದೇ ಬಗೆಯ ಭೌತಿಕ ದ್ರವ್ಯಗಳಿಂದ ಸೇರಿ ಒಂದಾಗಿವೆ. ವಿಶ್ವಗಳನ್ನು ಆವರಿಸುವ ದ್ರವ್ಯಗಳ ಒಂದೊಂದು ಪದರಗಳು ಈ ಮೊದಲನೇದಕ್ಕಿಂತ 10 ಪಟ್ಟು ದಪ್ಪವಾಗಿರುತ್ತವೆ ಹಾಗೂ ವಿಶ್ವಗಳೆಲ್ಲ ಒಂದಾಗಿ ಅಣುಗಳ ಬೃಹತ್ ಸಂಯೋಜನೆಯಂತೆ ಕಾಣಿಸುತ್ತವೆ. ಬ್ರಹ್ಮಾಂಡಗಳ ಆವರಣ ಸಹ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಇವುಗಳ ದ್ರವ್ಯಗಳಿಂದ ಸಂಯೋಜಿತವಾಗಿವೆ. ಇವೆಲ್ಲವೂ ಮೊದಲನೇದಕ್ಕಿಂತ 10 ಪಟ್ಟು ದಪ್ಪವಾಗಿರುತ್ತದೆ. ಮೊದಲ ಆವರಣವೆಂದರೆ ಪೃಥ್ವಿ. ಇದು ಬ್ರಹ್ಮಾಂಡದಕ್ಕಿಂತ 10 ಪಟ್ಟು ದಪ್ಪರಾಗಿರುತ್ತದೆ. ಬ್ರಹ್ಮಾಂಡವು 50 ಕೋಟಿ ಮೈಲಿಗಳಷ್ಟು ವಿಸ್ತಾರವುಳ್ಳದ್ದಾಗಿದ್ದರೆ ಅದನ್ನು ಆವರಿಸಿಕೊಂಡಿರುವ ಭೂಮಿಯ ವಿಸ್ತಾರ 500 ಕೋಟಿಯಷ್ಟಿರುತ್ತದೆ. ಜಲಾವರಣವು ಪೃಥ್ವಿ ಆವರಣಕ್ಕಿಂತ 10 ಪಟ್ಟು ದೊಡ್ಡದು. ಅಗ್ನಿಯ ಆವರಣ ಜಲಾವರಣಕ್ಕಿಂತ 10 ಪಟ್ಟು ದೊಡ್ಡದು. ವಾಯುವಿನ ಆವರಣ ಅಗ್ನಿಯ ಆವರಣಕ್ಕಿಂತ 10 ಪಟ್ಟು ದೊಡ್ಡದು. ಆಕಾಶದ ಆವರಣ ವಾಯುವಿನ ಆವರಣಕ್ಕಿಂತ 10 ಪಟ್ಟು ದೊಡ್ಡದು ಇತ್ಯಾದಿ. ಹೀಗೆ ಆವರಣಗಳ ಒಳಗಿರುವ ಬ್ರಹ್ಮಾಂಡವು ಹೊರಗಿನ ಆವರಣಗಳಿಗೆ ಹೋಲಿಸಿದರೆ ಒಂದು ಅಣುವಿನಂತೆ ಕಾಣಿಸುತ್ತದೆ. ಬ್ರಹ್ಮಾಂಡಗಳ ಆವರಣಗಳನ್ನು ಅಂದಾಜು ಮಾಡುವವರೆಗೂ ಸಹ ಎಷ್ಟು ಬ್ರಹ್ಮಾಂಡಗಳಿವೆ ಎಂಬುದು ತಿಳಿಯುವುದಿಲ್ಲ. ಶ್ರೀಲ ಪ್ರಭುಪಾದರು ತಿಳಿಸ್ತಾ ಇರೋದು ಇಲ್ಲಿ ನಾವು ಒಳಗೆ ಇಲ್ಲಿ ಏನ್ ನೋಡ್ತೇವೆ, ಇಲ್ಲಿ ಲೋಕಗಳು, ಗ್ರಹಗಳು ಎಲ್ಲ ಸ್ಪೇಸ್. ಸೊ ಇದು ಹೊರಗಿನ ಪರದೆಗಳನ್ನು ನೋಡಿದ್ರೆ ಒಂದು ಪಾಯಿಂಟ್ ಅಷ್ಟು ಇಲ್ಲ, ಒಂದು ಅಣುವಷ್ಟು ಇಲ್ಲ ಅಂತ. ಯಾಕಂದ್ರೆ ನಮಗೆ ಇಲ್ಲಿ ಖಾಲಿ ಸ್ಥಳ, ಇಲ್ಲೇನು ಲೋಕಗಳಿದೆ, ಇದನ್ನ 10 ಪಟ್ಟು ಭೂಮಿ, 10 ಪಟ್ಟು ಅಲ್ಲ 100 ಪಟ್ಟು, ಎಷ್ಟಿದೆ 10 ಪಟ್ಟು, 10 ಪಟ್ಟು ಭೂಮಿ, ಮತ್ತೆ 10 ಪಟ್ಟು ನೀರು, ಮತ್ತೆ 10 ಪಟ್ಟು ಅಗ್ನಿ, ಮತ್ತೆ 10 ಪಟ್ಟು ವಾಯು. ಹೀಗೆ ಎಷ್ಟು ದೊಡ್ಡದು. ಸೊ ಒಂದೊಂದು ಬ್ರಹ್ಮಾಂಡದಲ್ಲಿ ಅಷ್ಟು ಚಿಕ್ಕ ಅಸ್ತಿತ್ವ, ಅದರಲ್ಲಿ ನಮ್ಮ ತುಂಬಾ ಅತಿ ಚಿಕ್ಕ ಅಸ್ತಿತ್ವ. ಹೀಗೆ ಭಗವಂತನ ಇದು ನೋಡಿದ್ರೆ ನಾವು ಕಲ್ಪನೆ ಮಾಡ್ಲಿಕ್ಕೂ ಆಗೋದು. ಹೇಳ್ತಾರೆ ಅದನ್ನ ಕಲ್ಪನೆ ಮಾಡ್ಕೊಂಡ್ರು ಸಹ ಯಾರಾದ್ರೂ ಇಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟು ಬ್ರಹ್ಮಾಂಡದ ಆವರಣಗಳು ಎಷ್ಟು ಅಂತ ತಿಳ್ಕೊಂಡ್ರು ಕೂಡ ಎಷ್ಟು ಬ್ರಹ್ಮಾಂಡಗಳಿದೆ ಅಂತ ತಿಳಿಲಿಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಒಂದು ಸಾಸಿವೆ ಕಣ ಒಂದು ಮೂಟೆಯಲ್ಲಿದ್ರೆ ಅಷ್ಟು ಬ್ರಹ್ಮಾಂಡಗಳು ಅಂತ ಹೇಳ್ತಾರೆ. ಸೊ ಆ ರೀತಿ ಹೇಳೋದು, ಒಂದು ಕಣ, ಒಂದು ಸಾಸಿವೆ ಮೂಟೆ, ಆ ಒಂದು ಬ್ರಹ್ಮಾಂಡವನ್ನು ಯಾರಾದ್ರು ಲೆಕ್ಕಾಚಾರ ಮಾಡಿದ್ರು ಕೂಡ ಆ ಬೇರೆ ಬ್ರಹ್ಮಾಂಡಗಳನ್ನ ಲೆಕ್ಕ ಮಾಡ್ತಾರೆ. ಆದ್ದರಿಂದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಸಕಲ ಕಾರಣಗಳಿಗೆ ಮೂಲ ಕಾರಣ ಎಂದು ಹೇಳಲಾಗಿದೆ. ಹೀಗೆ ವಿಷ್ಣುವಿನ ಪರಮಧಾಮವು ನಿಸ್ಸಂದೇಹವಾಗಿ ಶಾಶ್ವತವಾದುದು ಹಾಗೂ ಅದು ಎಲ್ಲ ಪ್ರಕಟಿತ ರೂಪಗಳ ಮೂಲ ಕೇಂದ್ರವಾದ ಮಹಾವಿಷ್ಣುವಿನ ಧಾಮವು ಹೌದು. ಯಾರಾದ್ರೂ ಓದಿ, ಇದು ಫೈನಲ್. ಹರೇ ಕೃಷ್ಣ ಪ್ರಭುಜಿ, ಓದ್ಲ ಪ್ರಭುಜಿ. ಓದಿ ಮತ್ತೆ. ಕಾರಣ ಸಮುದ್ರದ ಮೇಲೆ ಯೋಗ ನಿದ್ರೆಯಲ್ಲಿ ಮಲಗಿ ತನ್ನ ಉಸಿರಾಟದ
ಪ್ರಕ್ರಿಯೆಯಲ್ಲಿ ಅಸಂಖ್ಯ ಬ್ರಹ್ಮಾಂಡಗಳನ್ನು ಸೃಷ್ಟಿಸುತ್ತಿರುವ ಮಹಾವಿಷ್ಣುವು ಭೌತಿಕ ಲೋಕಗಳ ತತ್ಕ್ಷಣದ ಪ್ರಕಟಿತ ರೂಪಕ್ಕಾಗಿ ಮಹತ್ತತ್ವದಲ್ಲಿ ತಾತ್ಕಾಲಿಕವಾಗಿ ಕಾಣಿಸಿಕೊಳ್ಳುತ್ತಾನೆ. ಆತ ಶ್ರೀಕೃಷ್ಣನ ಸ್ವಾಂಶ ಸ್ವರೂಪ ಹಾಗೂ ಆತ ಶ್ರೀಕೃಷ್ಣನಿಂದ ಅಭಿನ್ನ. ಭೌತಿಕ ಜಗತ್ತಿನಲ್ಲಿ ಆತನ ಔಪಚಾರಿಕ ಆವಿರ್ಭಾವವು ತಾತ್ಕಾಲಿಕವಾದುದು. ದೇವೋತ್ತಮ ಪುರುಷನ ಮೂಲ ರೂಪವು ವಾಸ್ತವವಾಗಿ ಸ್ವರೂಪ ಅಥವಾ ನಿಜರೂಪ. ಆತ ಸದಾ ವೈಕುಂಠ ಲೋಕದಲ್ಲಿ ವಿಷ್ಣು ಲೋಕದಲ್ಲಿ ಇರುತ್ತಾನೆ. ಮಹಾವಿಷ್ಣುವನ್ನು ಸಂಕೇತಿಸಲು ಇಲ್ಲಿ ಮಹಾತ್ಮನಃ ಎಂಬ ಪದವನ್ನು ಬಳಸಲಾಗಿದೆ. ಆದರೆ ಆತನ ನಿಜವಾದ ಪ್ರಕಟಿತ ರೂಪವೆಂದರೆ ಶ್ರೀಕೃಷ್ಣ. ಬ್ರಹ್ಮ ಸಂಹಿತೆಯಲ್ಲಿ ಸ್ಪಷ್ಟಪಡಿಸಿರುವಂತೆ ಆತನನ್ನು ಪರಮ ಎಂದು ಕರೆಯಲಾಗಿದೆ. ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹಃ ಅನಾದಿರ್ ಆದಿರ್ ಗೋವಿಂದಃ ಸರ್ವಕಾರಣ ಕಾರಣಂ. ಗೋವಿಂದನೆಂದು ಕರೆಯುವ ಮೂಲ ದೇವೋತ್ತಮ ಪುರುಷನು ಪರಮಪ್ರಭುವಾದ ಶ್ರೀಕೃಷ್ಣ. ಆತನ ರೂಪ ನಿರಂತರ ಹಾಗೂ ಜ್ಞಾನಾನಂದಮಯವಾದುದು. ಆತನ ಸಕಲ ಕಾರಣಗಳಿಗೂ ಮೂಲ ಕಾರಣನಾಗಿರುವಂತಹುದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಅಣುವಿಗಿಂದ ಕಾಲಗಣನೆ ಎಂಬ 11ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥ. ಹೀಗೆ ಸೊ ಎಷ್ಟು ಅರ್ಥ ಆಗುತ್ತೆ ಅಷ್ಟು, ಎಷ್ಟು ನೆನಪಾಗುತ್ತೆ ಅಷ್ಟು ನೆನ್ಪಿಟ್ಕೊಳ್ಳಿ. ಯಾರಾದ್ರೂ ಏನಾದ್ರು ಡಿಸ್ಕಸ್ ಮಾಡಬೇಕು, ಏನಾದ್ರು ಇರುತ್ತೆ ಪ್ರಶ್ನೆಗಳಿದೆ? ಪ್ರಭುಜಿ ಮುಂದಿನ ವಾರ ಎಕ್ಸಾಮ್ ಅಲ್ಲ ಪ್ರಭುಜಿ? ಮುಂದಿನ ವಾರ ಮಾತಾಡಿ. 7th and 8th ಚಾಪ್ಟರ್ ಅಲ್ವಾ ಪ್ರಭುಜಿ? ಯಾವ ಚಾಪ್ಟರ್ ಮಾತಾಡಿ ಲಾಸ್ಟ್ ಟೈಮ್ ಮಾಡಿದ್ ನಾವು? ಲಾಸ್ಟ್ ಟೈಮ್ 5th and 6th, ಇವಾಗ 7th and 8th. 7 and 8 ಹ್ಮ್. ಆರು ಗಂಟೆಗೆನಾ ಪ್ರಭುಜಿ ಎಕ್ಸಾಮು? ಬೇರೆ ಟೈಮ್ ಬೇಕಾ? ಬೇಗ ಮಾಡ್ಬಿಟ್ರೆ ಒಳ್ಳೇದಲ್ವಾ ಪ್ರಭುಜಿ? ಬೇಡ ಮಾತಾಜಿ, ಬೇಡ ಮಾತಾಜಿ, ಅಷ್ಟೇ ಇರ್ಲಿಲ್ವಾ? 6 ಗಂಟೆನೇ ಇರ್ಲಿ ಪ್ರಭುಜಿ. 6 ಗಂಟೆನೇ ಇರ್ಲಿ ಮಾತಾಜಿ. ಓಕೆ. ಸೊ ಇವತ್ತು ಎಲ್ಲರಿಗೂ ಎಲ್ಲ ಮೇಲೆ ಹೋಗಿದೆ ಅನ್ಸುತ್ತೆ. ನನಗೂ ಕೂಡ ಮೇಲೆ ಹೋಗಿದೆ, ಎಲ್ಲ ಓದ್ತಾ ಇದ್ದಾರೆ. ಎನಿವೆ, ಸೊ ಕಾಲ ರೂಪ ಇದೆ, ಭೌತಿಕ ಜಗತ್ತಿನಲ್ಲಿದೆ, ಆಧ್ಯಾತ್ಮಿಕ ಲೋಕದಲ್ಲಿಲ್ಲ. ಅದರ ಪ್ರಭಾವ ಇಲ್ಲ, ನಾಶ ಮಾಡೋ ಪ್ರಭಾವ ಇಲ್ಲ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ.